ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು. ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ನಾಗರ ಪಂಚಮಿಯ ಸರಣಿ ಕಾರ್ಯಕ್ರಮದಲ್ಲಿ ನಾವು ಈ ಹೊತ್ತಿಗೆ ನಾಗಬನ ಸ್ವರ್ಗೀಯ ತಾಣ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೇವೆ. ಏನಪ್ಪ ನಾಗಬನ ಸ್ವರ್ಗೀಯ ತಾಣ? ನಾಗಬನ ಸ್ವರ್ಗೀಯ ತಾಣವಾಗಿದ್ದಂಥದ್ದು ಇಂದಿನ ಕಾಲಕ್ಕೆ ಹೇಗೆ ಆಗುತ್ತಾ ಇದೆ? ನಾಗಬನ ಅಂದು ಇದ್ದಂತಹ ನಾಗಬನದ ಸೌಂದರ್ಯ ನಿಜಕ್ಕೂ ಈಗ ಆ ಸೌಂದರ್ಯ ಇದೆಯೇ ಇಲ್ಲವೋ, ಅಥವಾ ಈಗಿನ ಆಧುನಿಕ ಜಗತ್ತಿನಲ್ಲಿ ನಮಗೆ ಅಂದಿದ್ದಂತಹ ನಾಗಬನದ ಸೌಂದರ್ಯ ಈ ನಾಗರಿಗೆ ಸಿಗುತ್ತಾ ಇದೆಯೇ, ಅಥವಾ ನಮಗೆ ಈಗ ಸಿಗುತ್ತಿದೆ, ಅಥವಾ ಮುಂದೆ ಇನ್ನೇನು ಆಗ್ಬೋದು? ಇದರ ಎಲ್ಲದರ ಬಗ್ಗೆ ನಾವು ಚರ್ಚೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ನನ್ನೊಂದಿಗೆ ಈ ಹೊತ್ತಿನಲ್ಲಿ ಉರಗ ತಜ್ಞ ಆದಂತಹ ಗುರುರಾಜ್ ಸನಿಲ್ ಅವರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು. ಸರ್, ನಾವು ಇಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಧಾರ್ಮಿಕ ವಿಧಿವಿಧಾನಗಳು ಎಲ್ರಿಗೂ ತಿಳಿದದೇ ಇದ್ದಂಥದ್ದು. ನಾಗನಿಗೆ ಏನು ತನು ಹಾಕುವುದು, ಹಾಗೆಯೇ ವಿಶೇಷ ರೀತಿಯ ಸೇವೆ ನೀಡುವಂತಹದ್ದು, ಆರಾಧನೆ ಪದ್ಧತಿಗಳು, ಇದೆಂತ ನಮ್ಮ ವೈದಿಕ ವೃಂದದವರು ಸಾಕಷ್ಟು ಮಂದಿ ಮಾಡಿಕೊಂಡು ಬರ್ತಾರೆ. ಆದರೆ ನಾವು ಈ ಹೊತ್ತಿನಲ್ಲಿ ಸ್ವಲ್ಪ ಬೇರೆ ಆಯಾಮದಲ್ಲಿ ಚರ್ಚೆ ಮಾಡೋಣ. ಯಾಕಂತ ಹೇಳಿದರೆ ನಾಗಾರಾಧನೆ ಎಲ್ರಿಗೂ ತಿಳಿದಂಥದ್ದೇ, ಆದರೆ ನಾಗಬನದ ಬಗ್ಗೆ, ನಾಗನ ಬಗ್ಗೆ, ನಾಗ ಮಾತ್ರವಲ್ಲದೆ ಈ ಹಾವಿನ ಜಾತಿಗೆ ಸಾಕಷ್ಟು ಹಾವುಗಳಿದೆ. ಅದನ್ನು ಯಾಕೆ ಆರಾಧನೆ ಮಾಡಬೇಕು? ನಾಗನಿಗೇನೆ ಒಂದು ನಾಗರ ಪಂಚಮಿ, ನಾಗನಿಗೆ ಆರಾಧನೆ ಯಾಕೆ, ಬೇರೆ ಹಾವುಗಳಿಗೆ ಯಾಕೆ ಇಲ್ಲ? ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಸರ್, ನಮ್ಮದ ಕಾರ್ಯಕ್ರಮದ ಒಂದು ಹೆಸರಿದ್ದಾಗೆ ನಾಗಬನ ಸ್ವರ್ಗೀಯ ತಾಣ ಅಂತ ಹೇಳ್ತೇವೆ. ನೀವೇ ಅದು ಹೆಸರು ಕೊಟ್ಟದ್ದು. ನನ್ನ 9ನೇ ಪುಸ್ತಕ ಹೆಸರು ಕೂಡ ಹೌದು. ಸಾಕಷ್ಟು ಹಲವಾರು ಪುಸ್ತಕಗಳನ್ನು ಬರೆದಿದೆ. ಮೊದಲನಾಗಿ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸರ್, ನಾಗಬನ ಸ್ವರ್ಗೀಯ ತಾಣ ಹೇಗೆ? ಹೌದು, ನಾಗಬನವನ್ನ ನಾನು ಗಮನಿಸಿದಂಥ 100 ನಾಗಬನಗಳನ್ನು, ಅಷ್ಟು ನಾಗಬನಗಳಿಗೆ ನಾನು ಸುತ್ತಾಟ ಸಂದರ್ಭದಲ್ಲಿ ನಾನು ಗಮನಿಸಿದಂಥ ಹೆಚ್ಚಿನ ನೈಸರ್ಗಿಕ ನಾಗಬನಗಳು, ಕಾಂಕ್ರೀಟ್ ಬನ ಅಲ್ಲ, ನೈಸರ್ಗಿಕ ನಾಗಬನಗಳಲ್ಲಿ ನಿಜವಾದ ಸ್ವರ್ಗ ಇದೆ. ಮನುಷ್ಯ ಜೀವನಕ್ಕೆ ಬೇಕಾದಂತ ಒಂದು ಸ್ವರ್ಗ ಅಲ್ಲಿದೆ. ಈಗ ನೀವು ಇಡೀ ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಎಲ್ಲೂ ಹೋದ್ರೂ ನೈಸರ್ಗಿಕ ನಾಗಬನಗಳು ಇವೆ. ಒಂದು 2006ರ ಒಂದು ಅಧ್ಯಯನದ ಪ್ರಕಾರ ಸುಮಾರು 40,000 ರಿಂದ 50,000 ನಾಗಬನಗಳು ಅವರ ಅಧ್ಯಯನಕ್ಕೆ ಸಿಕ್ಕಿದ್ದು. 50,000 ನಾಗಬನಗಳು ಅಂದ್ರೆ 5 ಸೆಂಟ್ಸಿನಿಂದ 1 ಎಕರೆಯವರೆಗಿನ ದೇವರ ಕಾಡುಗಳ, ದೇವರ ಕಾಡು ಅಂತ ಕೂಡ ಕರೀತಾರೆ, ಅಷ್ಟು ದೊಡ್ಡ ದೊಡ್ಡ ಬನಗಳು ಇದ್ದು ಒಮ್ಮೆ ಒಂದು 10 ವರ್ಷದ ನಂತರ 10, 15, 20 ವರ್ಷ ಇರಬೇಕು, ಅಲ್ಲಿಂದ ಜೀರ್ಣೋದ್ಧಾರ ನಾಗಬನ ಜೀರ್ಣೋದ್ಧಾರ ಅಂತ ಒಂದು ಬಿಡುಗು ಶುರುವಾದ ನಂತರ ಅದು ನಾಶ ಆಗ್ಲಿ ಶುರುವಾಯಿತು. 100 ವರ್ಷದ್ದು, 200, 300, 400 ವರ್ಷದ ಮರಗಳು ನಾಶ ಆದವು. ಆದ್ರೆ ಇಂಥ ನಾಗಬನಗಳು, ಈ ಸ್ವರ್ಗೀಯ ತಾಣ, ಈ ನಾಗಬನಗಳು ಏನಂದ್ರೆ ನೈಸರ್ಗಿಕ ನಾಗಬನಗಳ ಒಳಗೆ ಹೋದ್ರೆ ನೀವು ಒಂದು ಪ್ರಕೃತಿಯ ಒಂದು ಭಾಗವಾಗಿ ಬಿಡ್ತೀರಿ. ಯಾಕಂದ್ರೆ ಮನುಷ್ಯನ ತರ ಎಲ್ಲಾ ಜೀವಜಂತುಗಳು ಸೃಷ್ಟಿಯಾಗಿರ್ತವೆ. ಪ್ರತಿಯೊಂದು ಜೀವಜಂತುಗಳ ಸೃಷ್ಟಿಗೂ ಪ್ರಕೃತಿಗೆ ಅದರದ್ದೇ ಆದ ಒಂದು ಉದ್ದೇಶ ಇದೆ. ಮತ್ತೊಂದು ಸರ್, ಇವತ್ತು ನಾಗರ ಪಂಚಮಿ ಒಂದು ನಾಗರ ಆರಾಧನೆಯನ್ನು ಬಿಟ್ರೆ ಅಲ್ಲಿ ಒಂದು ನಾವು ಪ್ರಕೃತಿ ಆರಾಧನೆ ಕೂಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಆ ಪ್ರಕೃತಿಗೆ ಹೋಗ್ತೇವೆ, ಅಲ್ಲಿ ಆರಾಧನೆ ಮಾಡ್ತೇವೆ. ನಾವು ನಾಗನಿಗೆ ಮಾತ್ರವಲ್ಲದೆ ಅಲ್ಲಿರುವಂತ ಪ್ರಕೃತಿಗೆ ಕೂಡ ಕೈ ಮುಗಿದು ನಾವು ಆರಾಧನೆ ಮಾಡಿ ಭಕ್ತಿ ಪ್ರಕೃತಿ ಒಂದು ಭಾಗ. ಅಲ್ಲಿ ನಾವು ನಿಜವಾಗಿ ಅಲ್ಲಿ ಅದರ ಜೊತೆ ಬೆರೆತು ಬಿಡ್ತೀವಿ. ಅಲ್ಲಿ ಆರಾಧನೆ ಅರ್ಥ ಅಷ್ಟೇ. ಆ ನಾಗಬನದಲ್ಲಿ ಹೇಗೆ ಸ್ವರ್ಗೀಯ ತಾಣ ಅಂದ್ರೆ ಎಲ್ಲಾ ಜೀವ ಜಂತುಗಳು ನೈಸರ್ಗಿಕ ನಾಗಬನದೊಳಗೆ ಅಧ್ಯಯನ ಬದುಕುವುದನ್ನು ನಾನು ಕಂಡಿದ್ದೇನೆ. ಎಲ್ಲ ಈಗ ನಮ್ಮಲ್ಲೊಂದು ನಂಬಿಕೆ ಇದೆ, ನಾಗಬನದಲ್ಲಿ ಬರೇ ನಾಗರಾವ್ ಮಾತ್ರ ವಾಸ ಮಾಡುತ್ತೆ, ಒಂದು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಇದೆ. ನಾನು ಕಂಡಂತ ನಾಗಬನಗಳಲ್ಲಿ 8 ರಿಂದ 11 ಪ್ರಭೇದದ ಹಾವುಗಳು ವಾಸ ಮಾಡ್ತವೆ, ಸಂತಾನೋತ್ಪತ್ತಿ ಮಾಡ್ತವೆ, ಇಡೀ ಜೀವನ ನಡೆಸ್ತವೆ, ಪೂರ ಕಳಿಸುವಂತ ವ್ಯವಸ್ಥೆ ಅಲ್ಲಿ ಇದೆ. ಅದಕ್ಕೆ ಬೇಕಾದಂತ ಆಹಾರ ಇದೆ, ಮತ್ತೆ ಆ ನಾಗಬನದ ಸುತ್ತಮುತ್ತದ ವಟಾರದಲ್ಲಿ ಅದಕ್ಕೆ ಬೇಕಾಗುವಂತ ಎಲ್ಲಾ ಹಾವುಗಳಿಗೆ ಬೇಕಾದ ಆಹಾರ ಇದೆ. ವಾಸಸ್ಥಾನವನ್ನಾಗಿ ಅವುಗಳು ನಾಗಬನವನ್ನ ಅವಲಂಬಿಸಿರ್ತವೆ. ಇಂಥ ನಾಗಬನಗಳಲ್ಲಿ ನೀವು ನೈಸರ್ಗಿಕ ನಾಗಬನದೊಳಗೆ ಹೋಗಿ ಯಾವುದೇ ಟೆನ್ಷನ್ ಇರ್ಬೋದು, ಏನೋ ಸಮಸ್ಯೆಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ನೀವು ಅಲ್ಲಿ ಹೋಗಿ ಅಂದ್ರೆ ನಾಗ ಅಂತ ನೈಸರ್ಗಿಕ ನಾಗಬನದ ಒಳಗೆ ಹೋಗುವಾಗ ನಾವು ದೈವದತ್ತವಾಗಿ ಆಲೋಚನೆ ಮಾಡ್ಕೊಂಡು ನಾಗ ಇದ್ದಾನೆ ಅಂತೇಳಿ ಹೋದ್ರೆ ಅಲ್ಲಿ ನಿಮ್ಗೆ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಒಂದು ಆಲೋಚನೆ ದೇವರ ಬಗ್ಗೆ ಇರ್ತದೆ. ಅದನ್ನ ಸ್ವಲ್ಪ ಬದಿಗಿಟ್ಟು ನೀವು ನಾಗಬನ ಪ್ರವೇಶ ಮಾಡಿ ಬಹಳ ಚಪ್ಪಲಿ ಹೊರಗೆ ತೆಗೆದಿಟ್ಟು ಒಳಗೆ ಹೋಗಿ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡಾಗ ನಿಮ್ಗೊಂದು ವಿಶೇಷವಾದ ಮನಃಶಾಂತಿ ಸಿಗುತ್ತೆ. ಅದಕ್ಕೇನು ಏನು ಜಾದು ನಡೀತಾ ಇಲ್ಲ ಅಲ್ಲಿ ಅಷ್ಟು ಪರಿಪೂರ್ಣವಾದ ಪರಿಸರ ಇದೆ, ಶುದ್ಧವಾದ ಆಮ್ಲಜನಕ ಇದೆ, ಎಲ್ಲಾ ವ್ಯವಸ್ಥೆ ನಿಮ್ಮ ಒಂದು ಮೆದುಳನ್ನ, ನಿಮ್ಮ ಮನಸ್ಥಿತಿಯನ್ನ ಒಂದು ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಆ ಪರಿಸರಕ್ಕಿದೆ.
ಆ ಹಾವುಗಳು ವಾಸ ಮಾಡುವಂತಹ ಜಾಗ, ಆ ಪ್ರಾಣಿ ಪಕ್ಷಿಗಳು ವಾಸ ಮಾಡುವಂತಹ ಜಾಗ ನಾಗಬನಗಳು. ಆ ಬನಗಳನ್ನ, ಅಂತ ಪ್ರದೇಶವನ್ನ ನಮ್ಮ ಪೂರ್ವಜರು ನಾಗಬನ ಅಥವಾ ಬನಗಳು, ದೈವ ಬನಗಳು ಉಳಿಸ್ಕೊಂಡು ಬಂದರು. ಆದ್ರೆ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ಆ ಬನಗಳು ನಾಶ ಆಗ್ತಾ ಇವೆ. ಈಗ ನೀವು ಕೇಳಿದ್ರಿ ನಾಗರ ಹಾವನ್ನೇ ಯಾಕೆ ಆರಾಧನೆ ಮಾಡಿದ್ರು. ಈಗ ನೋಡ್ಲಿಕ್ಕೆ ಹೋದ್ರೆ ಸಮುದ್ರ ಹಾವಿದೆ, ಹುಕ್ ನೋಸ್ಡ್ ಸೀ ಸ್ನೇಕ್ ಅಂತ ಹೇಳಿದೆ. ಅದು ಸುಮಾರು 15 ಪಟ್ಟು ವಿಷಕಾರಿ ನಾಗರ ಹಾವಿಗಿಂತಲೂ, ಕಡಂಬಳ 8-10 ಪಟ್ಟು ವಿಷಕಾರಿ ನಾಗರ ಹಾವಿಗಿಂತಲೂ. ಕಾಳಿಂಗ ಸರ್ಪ ಇದೆ. ಕಾಳಿಂಗ ಸರ್ಪವನ್ನಾದ್ರೆ ಕಾಡ್ಯ ಅಂತ ಆರಾಧನೆ ಮಾಡ್ತಾರೆ ನಮ್ಮ ಇದರ ಕಡೆ. ಆದ್ರೆ ನಾಗರ ಹಾವನ್ನೇ ಯಾಕೆ ಆರಾಧನೆ ಮಾಡಿದ್ರು ಅನ್ನೋದಕ್ಕೆ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಆದಂತ ಇತಿಹಾಸವನ್ನು ನೋಡಿದ್ರೆ ನಾಗರವನ್ನೇ ಆರಾಧನೆ ಮಾಡ್ಲಿಕ್ಕೆ ಮುಖ್ಯ ಕಾರಣಗಳು 3-4 ನಮಗೆ ಸಿಗ್ತವೆ. ನನ್ನ ಅಧ್ಯಯನದಲ್ಲಿ ನಾನು ಸುಮಾರು 30-38 ವರ್ಷದಲ್ಲಿ ನಾಗರ ಹಾವುಗಳ ಹಿಂದೆನೇ ಇದ್ದು ಸುಮಾರು 15,000 ಹಾವುಗಳನ್ನು ಹಿಡ್ದ ಒಂದು ಅನುಭವ. ನಾನೊಂದು ಕೃತಿ ಬರ್ತಿದ್ದೆ, ದೇವರ ಹಾವು ನಂಬಿಕೆ, ಅದರಲ್ಲಿ ಬರ್ತಿದ್ದೇನೆ ಈ ವಿಷಯವನ್ನು. ನಾಗರ ಹಾವಿನ ಚರಿತ್ರೆ ಅದೀಗ ಪ್ರಿಂಟ್ ಇಲ್ಲ, ಇನ್ನು ರೀಪ್ರಿಂಟ್ ಆಗ್ತದೆ. ಅದರಲ್ಲಿ ನಾನು ಕಂಡುಕೊಂಡದ್ದು ಏನಂದ್ರೆ, ನಾಗರ ಹಾವುಗಳು ಮುಖ್ಯವಾಗಿ ಏನು ಎಲ್ಲಾ ಹಾವುಗಳಿಗಿಂತಲೂ ಗುಣ ಸ್ವಭಾವದಲ್ಲಿ, ಬುದ್ಧಿಮತ್ತೆಯಲ್ಲಿ ನಾಗರಹಾವು ಸ್ವಲ್ಪ ಮೇಲ್ಮಟ್ಟದಲ್ಲಿದೆ. ಯಾವುದೇ ರೀತಿಯ ಇದು ಈಗ ಕನ್ನಡಿ ಹಾವು, ಕಡಂಬಳ ಕಟ್ಟನೆ ಕಚ್ಚಿದ್ರೆ ನಾಗರಹಾವು ಬಹಳ ಆಲೋಚನೆ ಮಾಡಿ ಕಚ್ಚುತ್ತೆ, ಕೆಲವು ಸೂಚನೆಗಳನ್ನ ಕೊಟ್ಟ ನಂತರ ಕಚ್ಚುತ್ತೆ. ಮತ್ತೊಂದು ಯಾರೋ ಹೇಳ್ತಾರೆ, ನಾಗರ ಹಾವಿನ ಏನೋ ಬುಸುಗುಡು ಮೊದಲೇ ಹೆದ್ದರದ ವೀರನಿಲ್ಲ. ಅದೊಂದು ದಾಖಲೆ ಇತಿಹಾಸದಲ್ಲಿ ಇದೆ. ಯಾವ ಎಷ್ಟೇ ವೀರನಾಗ್ಲಿ ನಾಗರ ಹಾವು ಹಿಸ್ಸಿಂಗ್ ಮಾಡಿದಾಗ ಹೆದರದಂತ ವೀರನೇ ಭೂಮಿ ಮೇಲೆ ಇಲ್ಲ. ನನಗೇನು ಭಯ ಇಲ್ಲ, ಹಾಗೆ ಇಲ್ಲ. ನಾಗರಹಾವು ನಿಮ್ಮ ಹಿಂದ್ಗಡೆ ಒಮ್ಮೆ ಹಿಸ್ಸಿಂಗ್ ಮಾಡಿದ್ರೆ ನಾವು ಹಾರಿ ಬೀಳುವುದೇ, ಅದಷ್ಟು ಭಯ ಇದೆ. ಅಂದ್ರೆ ಅದರ ಸ್ವಭಾವ ಒಂದು, ಅವುಗಳ ಗುಣ ಸ್ವಭಾವ ಒಂದು. ಹಾವಿಗೆ ನಾವು ಕೆಣಕಿದಾಗ ಅಥವಾ ಭಯ ಹುಟ್ಟಿಸಿದಾಗ ಆ ಹಾವು ಒಮ್ಮೆ ಎಡೆ ಎತ್ತಿ ನಿಂತು ತನ್ನ ಅಗಲವಾದ ಹೆಡೆಯನ್ನ ಇದು ಮಾಡಿಸಿ ಜೋರಾಗಿ ಉಸಿರಾಡ್ತಾ ಹಿಸ್ಸಿಂಗ್ ಮಾಡಿ ನೆಲಕ್ಕೆ ಅಪ್ಪಳಿಸುವಂತ ಒಂದು ಕ್ರಮ ಇದೆಯಲ್ಲ ಹೆಡೆಯನ್ನ, ಅದು ಯಾರು ಕೂಡ ಬೆಚ್ಚಿ ಬೀಳುವಂತದ್ದು. ಎಷ್ಟೋ ಜನರನ್ನ ನಾನು ನೋಡಿದ್ದೇನೆ, ವೀರಾವೇಶದಿಂದ ಹಾವುಗಳ ಎದುರು ನಿಲ್ತಾರೆ, ಅದು 2-3 ಬಾರಿ ಹೀಗೆ ಇದು ಮಾಡುವಾಗ ಅಲ್ಲಿರೋದಿಲ್ಲ ಅವರು. ಅಂದ್ರೆ ಆ ಭಯ, ಆ ವರ್ತನೆಯೇ ಭಯ ಹುಟ್ಟಿಸುವಂಥದ್ದು. ಆ ಒಂದು ವರ್ತನೆ ಇದಕ್ಕಿದೆ, ಗುಣ ಸ್ವಭಾವ ಒಂದು. ಆ ಕಾರಣ. ಎರಡನೇದ್ದು, ಸುಮಾರು 100 ವರ್ಷಗಳ ಹಿಂದೆ ಹಾವುಗಳ ಕಚ್ಚಿದ್ರೆ ಹಾವುಗಳ ಬಗ್ಗೆನೇ ನಮ್ಮ ಪೂರ್ವಜರಿಗೆ ಅನುಭವ ಇರಲಿಲ್ಲ. ತುಂಬಾ ವರ್ಷದ ಹಿಂದೆ ಮನುಷ್ಯ ವಿಕಾಸ ಹೊಂದಿ ಎಲ್ಲಿ ನದಿಗಳ ಆಸುಪಾಸು ಬದುಕಲಿ ಶುರು ಮಾಡಿದ, ಕೃಷಿಯನ್ನ ಇದು ಮಾಡಿಕೊಂಡು, ಆ ಸಂದರ್ಭದಲ್ಲಿ ಹಾವುಗಳ ಬಗ್ಗೆ ಕಲ್ಪನೆನೇ ಇಲ್ಲ. ಅಂತ ಸಂದರ್ಭದಲ್ಲಿ ಈ ನಾಗರ ಹಾವನ್ನು ಗಮನಿಸಿದ್ರು. ಬೇರೆ ಎಲ್ಲ ಹಾವುಗಳ ಗುಣ ಸ್ವಭಾವಕ್ಕೂ ಇದಕ್ಕೂ ತಾಳೆ ಹಾಕಿದ್ರು. ಅದ್ರಲ್ಲಿ ನೋಡಿದ್ರೆ ಇದು ವಿಶೇಷವಾಗಿ ಕಾಣ್ತಾ ಇತ್ತು. ದೊಡ್ಡ ನಾಗರಹಾವು ಎಡೆ ಎತ್ತಿ ನಿಲ್ಲೋದು, ನೋವಾದ ಕೂಡಲೇ ತಕ್ಷಣ ಕಚ್ಚೋದು, ಕಚ್ಚಿ 1-2 ನಿಮಿಷದಲ್ಲಿ ಅಲ್ಲಿಲ್ಲ, ಮಾಯ ಆಗಿಬಿಡ್ತು. ಅಂದ್ರೆ ಮಾಯ ಅಂದ್ರೆ ನಮ್ಮ ದೃಷ್ಟಿಯಿಂದ ಮರೆಯಾಗ್ಬಿಡ್ತು, ಅದೃಶ್ಯ ಆಗುದಲ್ಲ, ಅದು ಅಲ್ಲಿಂದ ಮರೆಯಾಗ್ಬಿಡ್ತು. ಕಚ್ಚಿದ್ದು ಸಣ್ಣ ಹಾವು, ಕಚ್ಚಿ 1 ಅರ್ಧ ಗಂಟೆಯಲ್ಲಿ ಮನುಷ್ಯ ವಿಲ ಒದ್ದಾಡಿ ಸತ್ತ. ಡೆತ್ತು, ಸಾವು ಸಹಜವಾಗಿ. ಆ ಭಯ ಒಂದು ನಾಗರಹಾವಿನ ಹೆಡೆ, ಅದರ ಗುಣವರ್ತನೆ, ಅದರ ನಂತರ ಅದರ ವಿಷದ ತೀಕ್ಷ್ಣತೆ, ಇದು 2ನೇ ಕಾರಣ. 3ನೇ ಕಾರಣ ಆರಾಧನೆ ಮಾಡ್ಲಿಕ್ಕೆ ಅಂತ ಹೇಳ್ತದೆ ಇತಿಹಾಸ, ಹೇಳ್ತದೆ. ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ಪೀಟರ್ ಜೆ ಕ್ಲಾಸ್ ಅಂತೇಳಿ ಅವರು 20-25 ವರ್ಷ ಈ ದೈವಗಳ ಇದರ ಬಗ್ಗೆ, ನಾಗನ ಬಗ್ಗೆ ಎಲ್ಲ ಆರಾಧನೆ ರಿಸರ್ಚ್ ಮಾಡಿದವರು, ಪುಸ್ತಕ ಎಲ್ಲ ಬರೆದಿಟ್ಟಿದ್ದಾರೆ. ಸಾಕಷ್ಟು ಜನ ಅದನ್ನು ನೋಡಿ ಈಗ ನಮ್ಮ ಸಂಶೋಧಕರು ಕೆಲಸ ಮಾಡ್ತಾ ಇದ್ದಾರೆ. ಅದು 2 ಕಾರಣ. ಅವರು ಆ ವಿಷಯ ಬರ್ದಿಲ್ಲದಿದ್ರು ನನಗೆ ಅನಿಸಿದ್ದು. ಆ ನಂತರ ಕೃಷಿ ಸಂರಕ್ಷಣೆಯಲ್ಲಿ ನಾಗರ ಹಾವುಗಳ ಪಾತ್ರ ವಿಶೇಷ. ಹಾವುಗಳ ಪಾತ್ರ ಮುಖ್ಯವಾಗಿ ಹೆಬ್ಬಾವಿರ್ಬೋದು ಅಥವಾ ಕನ್ನಡಿ ಹಾವು, ಕಡಂಬಳ, ಬೇರೆ ಬೇರೆ ಕೇರೆ ಹಾವು ಎಲ್ಲ ಬರ್ತವೆ. ಈಗ ಒಬ್ಬ ಕೃಷಿಕನದ್ದು ಕಟಾವಿಗೆ ಬರ್ತದೆ ಬೆಳೆ. ಕಟಾವಿಗೆ ಬರುವ ಸಂದರ್ಭದಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಅನೇಕ ಜಾತಿಯ ಪಕ್ಷಿಗಳು ಬರ್ತವೆ, ಅನೇಕ ಜಾತಿಯ ಪ್ರಾಣಿಗಳು ಬರ್ತವೆ, ಕಾಡು ಪ್ರಾಣಿಗಳು ಬರ್ತವೆ, ಜೊತೆಗೆ ಇಲಿ ಹೆಗ್ಗಣಗಳು ಬರ್ತವೆ. ಈ ಎಲ್ಲಾ ಪ್ರಾಣಿಗಳು ಬರೋದು ಆ ರೈತನ ಬೆಳೆಯನ್ನ ನಾಶ ಮಾಡ್ಲಿಕ್ಕೆ, ತಿನ್ಲಿಕ್ಕೆ. ಇಲ್ಲಿ ಅಷ್ಟೇ ಸಂಖ್ಯೆಯ ಹಾವುಗಳು ಬರ್ತವೆ ಅಲ್ಲಿಗೆ, ಆ ವಟಾರಕ್ಕೆ ಬಂದು ಹಾವುಗಳು ಮಾಡುವಂತ ಕೆಲಸ ಇಲಿ ಹೆಗ್ಗಣಗಳನ್ನು ಹಿಡಿಯುವುದು, ಪಕ್ಷಿಗಳನ್ನು ಹಿಡಿದು ಅವುಗಳ ವಂಶತ್ವವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ, ಈ ಹಾವುಗಳು ನಾವು ನಮ್ಮ ಬೆಳೆಗೆ ಅಪಾಯಕಾರಿ ಅಲ್ಲ, ರೈತರ ಮಿತ್ರ ಎಲ್ಲ ಹಾವುಗಳು. ಈ ಹಾವುಗಳು ಬಂದು ಆ ಸಂದರ್ಭದಲ್ಲಿ ರೈತರು ಪ್ರವೇಶ ಮಾಡಿದಾಗ ಇತರ ಎಲ್ಲಾ ಜಾತಿಯ ಹಾವುಗಳು ಅಲ್ಲಿಂದ ಓಡಿ ಹೋಗ್ತವೆ, ಮನುಷ್ಯನಿಗೆ ತುಂಬಾ ಹೆದರ್ತವೆ. ಬಟ್ ನಾಗರ ಹಾವುಗಳು ಓಡಿ ಹೋದ್ರು, ರೈತ ಹೋದ ನಂತರ ಮತ್ತೆ ಬರ್ತವೆ. ಒಮ್ಮೆ ಅವುಗಳು ಒಂದು ಸ್ಥಾನವನ್ನ ಗಟ್ಟಿ ಮಾಡಿಕೊಂಡ ನಂತರ ಇಲ್ಲಿ ನಮ್ಗೆ ಆಹಾರ ಇದೆ ಜೀವನ ಪರ್ಯಂತ, ನಾಗರಹಾವು ಅಲ್ಲೇ ವಾಸ ಮಾಡ್ತದೆ. ಈ ಎಲ್ಲ ಹಾವುಗಳು ಓಡಿ ಹೋದ್ರು ನಾಗರಹಾವು ಏನ್ ಮಾಡ್ತದೆ, ಆ ಕಟಾವು ಆಗುವವರೆಗೆ ಅಲ್ಲೇ ಇದ್ದು, ಆ ಜಾಗದಲ್ಲೇ ಇದ್ದು ಪಕ್ಷಿಗಳನ್ನ, ಒಂದೇ ಬರೋದಿಲ್ಲ, ತುಂಬಾ ನಾಗರಹಾವು ಬರ್ತವೆ, ಬಂದು ಅಲ್ಲಿಯ ಪಕ್ಷಿಗಳನ್ನ, ಅಲ್ಲಿಯ ಇಲಿಯ ಗಣಗಳನ್ನ ತಿಂದು ಈ ರೈತನಿಗೆ ನಷ್ಟ ಆಗುವಂತ ಬೆಳೆಯನ್ನ ಅವನಿಗೆ ಪರೋಕ್ಷವಾಗಿ ಕೊಟ್ಬಿಡ್ತದೆ. ಹಾಗೂ ಆಹಾರ ಸೇವನೆ ಮಾಡ್ತಾ ಇರೋದು, ಅದರಿಂದಲೇ ಇಲ್ಲಿ ಕಂಟ್ರೋಲ್ ಆಗುತ್ತೆ ಈ ಜೀವಜಂತುಗಳ ವಂಶ. ಇದೇನ್ ಮಾಡ್ತದೆ,
ಆ ಕಟಾವಾದ ನಂತರ ಅವನನ್ನು ಹಿಂಬಾಲಿಸಿ ಅವನ ಮನೆಗೂ ಹೋಗ್ತದೆ, ರೈತನ ಮನೆಗೂ ಹೋಗ್ತದೆ. ರೈತನ ಮನೆಗೆ ಹೋಗಿ ಅವನ ಕಣಜ ತುಂಬಿಸ್ತಾನೆ. ಅದನ್ನ ಕಣಜ ತುಂಬಿದ ನಂತರ ಅಲ್ಲಿ ಖಾಲಿ ಆಗುವ ತನಕ ಅವರ ವಠಾರದಲ್ಲೇ ಸುತ್ತಮುತ್ತ ಬದುಕ್ತದೆ. ಅಲ್ಲಿ ಇಲಿ ಹಗ್ಗಣಗಳನ್ನು ಸಂರಕ್ಷಣೆ ಇದು ನಾಶ ಮಾಡ್ತದೆ. ಭತ್ತ ಉಳಿತದೆ, ಅವನಿಗೆ ಬೇಕಾದ ಬೆಳೆ ಅವನಿಗೆ ದಕ್ಕುತ್ತದೆ. ಇದನ್ನೆಲ್ಲ ನಮ್ಮ ಪೂರ್ವಜರು ಗಮನಿಸಿದ್ರು. ಗಮನಿಸಿದ ನಂತರ ಅದು ಎಲ್ಲಿ ವಾಸ ಮಾಡ್ತದೆ, ಅದರ ಭಯ, ಗಾಂಭೀರ್ಯ, ವಿಷ, ಅದ್ರ ಜೊತೆಗೆ ಅದರ ಪರೋಪಕಾರಿ ಗುಣ, ರೈತನಿಗೆ ಬೇಕಾದಂತ ಬದುಕುವಂಥದ್ದನ್ನೆಲ್ಲ ಬಹಳ ಪೂರ್ವಜರು ವಿಜ್ಞಾನ ಬರೋದಕ್ಕಿಂತ ಮೊದಲೇ ಇದೆಲ್ಲ ಅವರ ಅನುಭವ, ತಳಮಟ್ಟದ ಅನುಭವ ಜ್ಞಾನದಿಂದಲೇ ಕಂಡುಕೊಂಡ ನಂತರ ಅವುಗಳು ಎಲ್ಲಿ ವಾಸ ಮಾಡ್ತವೆ, ಅವುಗಳ ಜಾಗವನ್ನ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತವೆ ಹೆಚ್ಚಾಗಿ ಗಮನಿಸ್ತಾರೆ. ಅದನ್ನ ಹಾಗೆ ಬಿಟ್ಟುಕೊಟ್ಟ ನಂತರ ಅದು ಬನ ಅಂತ ಆಯ್ತು. ಆ ಬನ ಅಂತ ಆದ ನಂತರ ಇನ್ನು ಅಲ್ಲಿ ಆರಾಧನೆ ಶುರುವಾಯಿತು. ಆರಾಧನೆಗೆ ನಾನು ಆಗ್ಲೇ ಹೇಳಿದೆ, ಯಾವುದು ತೀಕ್ಷ್ಣವಾಗಿ ಅಪಾಯಕಾರಿಯಾಗಿರ್ತದೆ ಜೀವಿ, ಮನುಷ್ಯ ಯಾರು ಕೂಡ ಒಬ್ಬ ಅದ್ರ ಜೊತೆ ಹೋರಾಡಿ ಅವನು ಅದನ್ನ ದಮನ ಮಾಡ್ಲಿಕ್ಕೆ ನೋಡ್ತಾನೆ. ಅದು ಆಗದಿದ್ರೆ ಏನ್ ಮಾಡ್ತಾನೆ, ಶರಣಾಗ್ತಾನೆ. ಆ ಶರಣಾದ ಕಾಲದಲ್ಲಿ ಸಿಕ್ಕಾಪಟ್ಟೆ ದಮನ ಮಾಡಿದ್ರು. ಈಗ ಬೇಟೆ ಕ್ರಮ ಬಂದದ್ದು ಹಾಗೆ, ಎಷ್ಟು ಸಾಧ್ಯವೋ ಅಷ್ಟು ಬೇಟೆ ನಾಶ ಮಾಡಿದ್ರು. ಅದರಿಂದಲೂ ಸಾಧ್ಯ ಆಗದಿದ್ದಾಗ ಅವುಗಳ ಸೂಕ್ತ ಚೈತನ್ಯಕ್ಕೆ ಶರಣಾಗಿ ಅವುಗಳನ್ನ ಉಪಶಮನಗೊಳಿಸುವಂತ ವಿಧಿವಿಧಾನಗಳು ಆಚರಣೆಗೆ ಬಂದು ಅಂತೇಳಿ ಸಂಶೋಧನೆ ಹೇಳ್ತದೆ. ಆವಾಗ ಆ ಸಂದರ್ಭದಲ್ಲಿ ಅವುಗಳಿಗೆ ಶರಣಾಗಿ ಆರಾಧನೆ ಶುರುವಾದ ಮೊದಲ ಜೀವಿ ನಾಗರಹಾವು ಅಂತ. ಆ ನಂತರ ಪ್ರಾಣಿ ಆರಾಧನೆ ಶುರುವಾಯಿತು. ಮೊದಲಿಗೆ ನಾಗರಹಾವಿಗೆ ಅದನ್ನ ತಣು ಎರಿಯುವಂತ ಪದ್ಧತಿ ಎಲ್ಲ ಬಂದದ್ದು ಆ ನಂತರ. ಸರ್, ನಾನು ನಿಮ್ಮಲ್ಲಿ ಕೆಲವು ನಂಬಿಕೆಗಳು, ಬೇರೆ ಬೇರೆ ಮೂಢನಂಬಿಕೆಯೋ, ಕೆಲವರು ನೀವು ಹೇಳಿದಾಗೆ ಪೂರ್ವಜರಿಗ ನಂಬಿಕೆ ಏನೋ ನಂಬಿಕೊಂಡು ಬಂದಿದ್ರು, ಆದ್ರೆ ಅದರ ಬಗ್ಗೆ ಸರಿಯಾದಂತ ಅವರಿಗೆ ಮಾಹಿತಿಯ ಕೊರತೆ ಇತ್ತು. ಹಾಗೆ ಆದ್ರೆ ನಾವು ಯುವ ಜನಾಂಗವನ್ನು ಮತ್ತೆ ಯುವ ಜನತೆಯಲ್ಲಿ ನೋಡುವಾಗ ಆ ಕೆಲವು ಅಪನಂಬಿಕೆಗಳು, ಬೇರೆ ಬೇರೆ ನಂಬಿಕೆಗಳು ಈಗಲೂ ಅವರಲ್ಲಿ ಇದೆ ಅಂತ ನಾವು ಕಂಡುಕೊಂಡಿದ್ದೇವೆ. ಮೊದಲಿಗೆ ನಾನು ನಿಮ್ಮಲ್ಲಿ ಕೆಲವು ನಮ್ಗೆ ಮತ್ತು ಎಲ್ರಿಗೂ ವೀಕ್ಷಕರಿಗೂ ಅಂತ ಕೆಲವು ಡೌಟ್ಸ್ ಅನ್ನ ನಿಮ್ಗೆ ಕೇಳಲಿಕ್ಕೆ, ನೀವು ಹೇಳಿದ್ರಿ ನಾಗರ ಒಂದು ಹೆಡೆ ಬಿಚ್ಚುತ್ತದೆ, ಇದು ಹೊಡೆಯುತ್ತದೆ ಅಂತ. ಆದ್ರೆ ನಾವು ಹೇಳುವುದ್ರೆ ನಾಗರ ಬಿಚ್ಚಿ ಹೆಡೆ ಅದು ತುಂಬಾ ನಮ್ಗೆ ಇದು ದೋಷ, ಮತ್ತೆ ಹೆಡೆ ಒಂದು ಸಲ ಹೊಡೆಯುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಿನ್ನ ಸರ್ವನಾಶ, ಹಾಗೆ ಮತ್ತೆ 5 ಹೆಡೆ 7 ಹೆಡೆ, ಇದು ಹೌದಾ ಸರ್? ಇದು ಹೌದು. ಇದು ಆರಂಭದಲ್ಲಿ ಇರ್ಲಿಲ್ಲ, ಒಂದು 25-30 ವರ್ಷದಿಂದ ಈಚೆಗೆಲ್ಲ ತುಂಬಾ ಹರಿತಾ ಬರ್ತಾ ಇರುವಂತದ್ದು. 5 ಹೆಡೆ 7 ಹೆಡೆ 11 ಹೆಡೆ ಈ ತರ ಎಲ್ಲ ಈಗ ಇಂಟರ್ನೆಟ್ ಅಲ್ಲಿ ಹರಿದಾಡ್ತಾ ಇದೆ. ವಾಸ್ತವದಲ್ಲಿ 2 ಹೆಡೆ ಬಿಟ್ಟು, 2 ಹೆಡೆ ಹೇಗಂದ್ರೆ 2 ತಲೆಯ ಕರು, 2 ತಲೆಯ ಮಗು, 2 ತಲೆಯ ಬೇರೆ ಪ್ರಾಣಿಗಳು, ಸಯಾಮಿ ತರ ಅಂಗವೈಕಲ್ಯದಿಂದ ಹುಟ್ಟುವಂತ ಜೀವಿಗಳಲ್ಲಿ ಹಾವುಗಳು ಹುಟ್ಟುತ್ತವೆ. 2 ತಲೆಯ ಹಾವು ಹುಟ್ಟಬಹುದು, ಒಂದೇ ಕಡೆ 2 ತಲೆ. ಈಗ ನಾವು ಹೇಳುವಾಗ ಇರ್ತಲೆ ಹಾವಿಗೆ 2 ತಲೆ ಇಲ್ಲ, ಇದು ತಲೆ ಇದು ಬಾಲ ಮಾತ್ರ. ಬಾಲ ತಲೆ ಮೊಂಡಾಗಿರ್ತದೆ, ಅದಕ್ಕೆ ಇನ್ನೊಂದು ತಲೆ ತರ ಕಾಣ್ತದೆ ನಮ್ಗೆ. ಅದು ಬಿಟ್ರೆ ನಾಗರ ಹಾವು ಸಯಾಮಿ ತರ ಹುಟ್ಟಬಹುದು, ಕೆಲವೇ ವರ್ಷಗಳು ಸಾಯ್ತಬಹುದು. ಅದು ಬಿಟ್ರೆ 3 ಹೆಡೆ 7 ಹೆಡೆದ್ದು ಈವರೆಗೆ ಎಲ್ಲೂ ಪತ್ತೆ ಆಗಿಲ್ಲ. 10 ಹೆಡೆ 11 ಹೆಡೆ ಸಹಸ್ರಾರು ಹೆಡೆ ಇದ್ದಂತ ಪಳೆಯುಳಿಕೆ ಕೂಡ ಈವರೆಗೆ ವಿಶ್ವದ ಎಲ್ಲೂ ಸಿಕ್ಕಿಲ್ಲ. ಒಂದು. ಎರಡನೇದಾಗಿ ಅದು ಪುರಾಣ ಕಥೆಗಳಲ್ಲಿ ಇರುವಂತ ಕಲ್ಪನೆಗಳಿಗೆ ಹೊಸ ರೂಪ ಕೊಟ್ಟು ಈಗ ಬಿಂಬಿಸಲಾಗಿದೆ. ಪುರಾಣ ಕಥೆಯಲ್ಲೂ ಅಷ್ಟು 1000 ಹೆಡೆದ್ದು ಆ ಹಾವು ಇದೆ ಅಂತ ಹೇಳಿಲ್ಲ, ಅದಕ್ಕೆ ಬೇರೆನೆ ಅರ್ಥ ಇದೆ. ಕಾಳಿಂಗ ಮರ್ದನಕ್ಕೆ ಒಂದು ಬೇರೆನೆ ಅರ್ಥ ಇದೆ. ಆದ್ರೆ ನಮ್ಮಲ್ಲಿ ಅದನ್ನ ಹಾಗೆ ನೋಡ್ತಾ ಬಂದ್ರು. ಈಗ ನೀವು ಬೈಬಲ್ ನೋಡಿದ್ರೆ ಬೈಬಲ್ ಅಲ್ಲಿ ಒಂದು ವಿಷಯ ಇದೆ, ನಾಗರ ಹಾವು ಅನ್ನೋದು ಒಂದು ಶೈತಾನ, ಆದಮ್ ಅಂಡ್ ಈವ್ ಅವರಿಗೆ ಆ ಒಂದು ಫಲವನ್ನ ಕೊಟ್ಟು ಅವರನ್ನ ಸಾಂಸಾರಿಕ ಬಂಧನಕ್ಕೆ ದೂಡಿದ್ದು ಹಾವು, ಶೈತಾನ ನಾಗರಹಾವು ರೂಪದಲ್ಲಿ ಬಂದದ್ದು ಅಂತ ಇದೆ. ಹಾಗಾಗಿ ನಾನು ಬಹಳಷ್ಟು ಕಡೆಗಳನ್ನು ನೋಡಿದ್ದೇನೆ. ಕ್ರಿಶ್ಚಿಯನ್ರು ಏನ್ ಮಾಡ್ತಾರಂದ್ರೆ ಅವರ ಬೈಬಲ್ ಅಲ್ಲಿ ಇದೆ ಅದು ಶೈತಾನ, ಅದನ್ನು ಸಾಯಿಸ್ಬೇಕು ನಾವು, ನಮ್ಮ ಜೀವನಕ್ಕೆ ಅಪಾಯ ಮಾಡಿದಂಥದ್ದು ಅಂತೇಳಿ ನಾಗರವನ್ನೇ ಸಾಯಿಸ್ತಾರೆ. ಆದ್ರೆ ನಾಗರಹಾವು ಅಲ್ಲ, ಅಲ್ಲಿ ನಾಗರಹಾವಿನ ರೂಪದಲ್ಲಿ ಸೆಕ್ಸ್, ಕಾಮದ ರೂಪವನ್ನು ನಾಗರಹಾವಲ್ಲಿ ತೋರಿಸಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಜನ ನಾಗರವನ್ನು ಹೊಡಿತಾರೆ, ಅದಕ್ಕೆ ಸಂಬಂಧ ಇಲ್ಲ. ಅದು ನಮ್ಮಲ್ಲೂ ಇದೆ, ಕಾಮರೂಪಿ ನಾಗ ಅಂತ ಕರಿತೀವಿ, ಅಥವಾ ಸೆಕ್ಸಿಗೆ ಸಿಂಬಲ್ ಆಗಿ ನಾಗರವನ್ನು ಇದು ಮಾಡ್ತಾರೆ. ಅದು ಬಹಳ ಪುರಾತನದಿಂದ ಬಂದದ್ದು. ಸಿಗ್ಮಂಡ್ ಫ್ರಾಯ್ಡ್ ಕೂಡ ಅದ್ರ ಬಗ್ಗೆ ಬರ್ದಿದ್ದಾರೆ. ಹಾಗೆಲ್ಲ ಇರುವಾಗ ನಮ್ಮ ಕಲ್ಪನೆಗಳು, ಅದು ಬಿಟ್ಟರೆ 11 ಹೆಡೆ 7 ಹೆಡೆ ಇರುವಂತ ನಾಗರಹಾವು ಎಲ್ಲೂ ಇಲ್ಲ. ಇಂಟರ್ನೆಟ್ ಅಲ್ಲಿ ಕೆಲವರು 3 ಹೆಡೆ ಮಾಡಿದ್ದಾರೆ, ನೀವು ಸರಿ ನೋಡಿದ್ರೆ 3 ಹೆಡೆ ಮಾಡಿದ್ದಾರೆ, 7 ಹೆಡೆ ಮಾಡಿದ ಒಬ್ಬ, ಮತ್ತೊಬ್ಬ 11 ಹೆಡೆ ಮಾಡಿದ್ದಾನೆ. ಅವರನ್ನೆಲ್ಲ ಸೋಲ್ಸಕ್ಕೆ ಇನ್ನೊಬ್ಬ ಏನ್ ಮಾಡಿದಾನೆ ಅಂದ್ರೆ ಒಂದು ನಾಗರಹಾವಿಗೆ ಸುತ್ತಮುತ್ತ ಹೆಡೆನೆ, ಬರೀ ಹೆಡೆ ಮಾತ್ರ ಒಂದು ರೌಂಡ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಅದು ಗ್ರಾಫಿಕ್. ಸರಿ. ಇನ್ನಷ್ಟು ನಾವು ಇದರ ಬಗ್ಗೆ ಚರ್ಚೆ ಮತ್ತು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಲು ಸರ್ ಪುಟ್ಟ ವಿರಾಮದ ನಂತರ. ವೀಕ್ಷಕರೇ, ನಾಗಬನ ಸ್ವರ್ಗೀಯ ತಾಣ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ನಾಗಬನ ಸ್ವರ್ಗೀಯ ತಾಣ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಇದ್ದರು ಗುರುರಾಜ್ ಸನಿಲ್, ಉರಗ ತಜ್ಞರು. ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋದರು. ಇನ್ನಷ್ಟು ನಾನು ಅವರೊಟ್ಟಿಗೆ ಚರ್ಚೆ ವಿಶ್ಲೇಷಣೆ ಮಾಡ್ತೇನೆ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾಗಬನ ನೈಸರ್ಗಿಕ ತಾಣ ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಬಂದ್ರಿ. ಆದರೆ ಅಂಥ ನಾಗಬನ, ನೈಸರ್ಗಿಕ ನಾಗಬನ ನಾವು ತುಂಬಾ ಬೆರಳೆಣಿಕೆಯಷ್ಟು ಈಗ ಕಾಣ್ತಾ ಇದ್ದೇವೆ, ಸಿಗ್ತಾ ಇಲ್ಲ ನಮ್ಗೆ. ಜೀರ್ಣೋದ್ಧಾರ ಆಗ್ತೇವೆ, ಮಾಡರ್ನ್ ಯುಗಕ್ಕೆ ಬರ್ತೇವೆ. ಈ ಪ್ರಕೃತಿಯ ಮರದ ಅಡಿಯಲ್ಲಿದ್ದಂತಹ ನಾಗಬನ ಇವತ್ತು ಇಂಟರ್ಲಾಕ್ ಬರ್ತಾ ಇದೆ, ಗ್ರಾನೈಟ್ ಬರ್ತಾ ಇದೆ, ಶಿಲಾಮಯವಾಗ್ತಾ ಇದೆ, ಚಪ್ಪರಗಳು ಮಾಡುಗಳು ಬರ್ತಾ ಇದೆ. ಯಾವ ನಾಗನಿಗಾಗಿ? ಇದ್ರ ಬಗ್ಗೆ ಸರ್ ನನಗೆ ತಿಳಿಯಲೇಬೇಕು. ಇದ್ರ ಬಗ್ಗೆ ನನಗೆ ತುಂಬಾ ಮಂದಿಗೆ ಬೇಕು. ಈ ಮಾಡರ್ನ್ ಯುಗಕ್ಕೆ ಬರ್ತಾ ಇದೆ ನಾಗಬನ ಹೇಗೆ, ಏನು ನಾಗನ ಒಂದು ಆಲಯವಾಗ್ತಾ ಇದೆಯಾ, ಏನು ಇದು ಅಂತ? ನಾಗಭವನ ಆಗ್ತಾ ಇದೆ. ಈಗ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗೋದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಹಳೆ ದೇವಸ್ಥಾನಗಳು, ಆರಾಧನಾ ಸ್ಥಳ ಜೀರ್ಣೋದ್ಧಾರ ಆಗೋ ಸಹಜ. ದೇವರಿಗೆ ಒಂದು ಗರ್ಭಗುಡಿ ಅಂತ ಚಂದ ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಅಪಾಯ ಇಲ್ಲ. ಆದ್ರೆ ನಾಗಬನ ಜೀರ್ಣೋದ್ಧಾರ ಮಾಡುವಂತದ್ದು ಒಂದು ಪಿಡುಗು ಅಥವಾ ಪ್ರಕೃತಿಯ ಮೇಲೆ ನಾವು ನಡೆಸುವಂತ ಅತ್ಯಾಚಾರ ಅಂತ ಹೇಳ್ತೇನೆ. ಒಂದು ವರ್ಗವನ್ನು ಹೇಳ್ತಾ ಇಲ್ಲ ಇಲ್ಲಿ. ನಾವೆಲ್ಲರೂ ಭಕ್ತರು ಮತ್ತೆ ಭಕ್ತಿಯನ್ನು ಸೃಷ್ಟಿ ಮಾಡುವವರು ಯಾರು ಎಲ್ಲ ಸೇರಿ ಮಾಡ್ತಾ ಇರುವಂತ ಒಂದು ದುರಂತ ಇದು. ನಾಗಬನಗಳು ನಾನು ಆಗ್ಲೇ ಹೇಳಿದಾಗೆ ನಾಗಬನಗಳೊಳಗೆ ಪ್ರಕೃತಿ ಇದೆ, ಜೀವಜಂತುಗಳು ಇದೆ ಅಂತ ನಾನು ಹೇಳಿದೆ. ನಾಗಬನಗಳ ಮಹತ್ವ ಏನು ಅಂತ ನಾನು ಹೇಳಬೇಕಾಗ್ತದೆ. 5 ಸೆಣಸಿನಿಂದ 50 ಸೆಣಸು ನಾಗಬನ, 1 ಎಕರೆ ನಾಗಬನ ಇರಬಹುದು. ಆ ಬನಗಳಲ್ಲಿ ನೀವು ನೋಡಿದ್ರೆ 5 ಸೆಣಸು ನಾಗಬನವನ್ನೇ ನಾವು ತಕೊಂಡ್ರೆ ಅದ್ರಲ್ಲಿ ಸುಮಾರು 30-40 ಪ್ರಭೇದದ ವೃಕ್ಷಗಳು ಇರ್ತವೆ. ವೃಕ್ಷಗಳು, ಹೌದು, ಮರಗಳು. ನಾನು ನಮ್ಮ ಮನೆಯ ಸಮೀಪದ ಒಂದು ಬನವನ್ನ ನಮ್ಮ ಟೀಮ್ ಕರ್ಕೊಂಡೋಗಿ, ನಮ್ಮ ಮನೆ ನಮ್ಮ ಮರ ತಂಡ ಅಂತ ನಿಮ್ಗೆ ಗೊತ್ತಿರಬಹುದು, ಅವಿನಾಶ್ ಕಾಮತ್ತು, ರವಿರಾಜ್, ನಾವು ಸಾಕಷ್ಟು ಪ್ರಭೇದದ ಒಂದು ಮರದ ಹಣ್ಣಿನ ಸಾಕಷ್ಟು ನೀವು ನೆಟ್ಟಿ ಸಾಕಷ್ಟು ಮಾಡಿದ್ದೀರಿ. ಆ ನಮ್ಮ ಮನೆಯ ಪಕ್ಕದ ನಾಗಬನಕ್ಕೆ ನಾವು ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ದು ಒಂದು 5 ಸೆಣಸು ನಾಗಬನದಲ್ಲಿ 150 ಮರ ಇದೆ. 5 ಸೆಣಸು ಇದ್ರಲ್ಲಿ 150 ಮರ, ಪ್ರಭೇದದ ಮರ ಅಲ್ಲ, 150 ಮರಗಳು, 150 ಮರ, ಅದ್ರಲ್ಲಿ 30-40 ಪ್ರಭೇದ, 40 ಪ್ರಭೇದಗಳು. ಅಷ್ಟು ಮರಗಳು. ಸುಮಾರು ಮೊನ್ನೆ ಇತ್ತೀಚೆಗೆ ಕರಂದಾಡಿಯ ಒಂದು ಬನ ನಾನು KG ಭಟ್ ಅವರ ಜೊತೆಗೆ ಅಲ್ಲಿಯ ಸಸ್ಯಗಳನ್ನೆಲ್ಲ ನಾವು ಇದು ಮಾಡಿದ್ವಿ, ಫೋಟೋಗ್ರಾಫ್ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಪ್ರೊಫೆಸರ್ KG ಭಟ್ ಅಂತ ಹೇಳಿ ಸಸ್ಯ ತಜ್ಞ. ಅವರು ಅಲ್ಲಿಯ 70 ಪ್ರಭೇದದ ಔಷಧೀಯ ಸಸ್ಯಗಳನ್ನು ಗುರುತಿಸಿದ್ರು. 70 ಔಷಧ ಸಸ್ಯಗಳು ಕರಂದಾಡಿಯ ಬನ. ಅಲ್ಲಿ ಜೀರ್ಣೋದ್ಧಾರ ಆಗುವುದನ್ನ ನಾವು ಹೋಗಿ ಅವರಿಗೆ ಮನವರಿಕೆ ಮಾಡಿ, ಎರಡೂ ಕಡೆಯವರಿಗೆ ಮನವರಿಕೆ ಮಾಡಿದ ನಂತರ ಜೀರ್ಣೋದ್ಧಾರ ನಿಂತಿದ್ದು ಒಂದು ಚಂದದ ಚಿಟ್ಟ ಹಾಕಿ ಮರಗಳನ್ನು ಹಾಗುಳಿಸ್ಕೊಂಡಿದ್ದಾರೆ. ಅಷ್ಟು ಮರಗಳು, ಅಷ್ಟು ಸಸ್ಯಗಳು ಆಯುರ್ವೇದ ಸಸ್ಯಗಳು. ಅಲೋಪತಿ ಬರೋದಕ್ಕಿಂತ ಮೊದಲು ಆಯುರ್ವೇದ ಸಸ್ಯಗಳು ನಾಗಬನದಲ್ಲಿ ಇರ್ತಿದ್ವು ಅಂತೆ, ಅಲ್ಲಿಂದ ಔಷಧಿಗೆ ನಾವು ಬಳಸ್ತಾ ಇದ್ವಿ ಅಂತೆ. ಈಗಲೂ ಅಂತ ಬನಗಳಿವೆ. ಆ ಬನಗಳಲ್ಲದೆ ಅಲ್ಲಿ 2-3 ಹುತ್ತ, ಸಮೃದ್ಧವಾದ ಹುತ್ತ. ಎಲ್ಲಿ ಹುತ್ತ ಇರುತ್ತೆ ನೋಡಿ, ನಿಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ಹುತ್ತ ಇರುತ್ತೆ ಅಲ್ಲಿ ನಿಮ್ಗೆ ಸಾಕಷ್ಟು ಹಸಿರು ಇದೆ ಅಂತ ಲೆಕ್ಕ. ಎಲ್ಲೆಲ್ಲಿ ಹಸಿರು ಪ್ರಭೇದ ಇರ್ತದೆ ಅಂದ್ರೆ ಗಿಡ ಮರಗಳು ಇರ್ತವೆ, ಅಲ್ಲಿ ಹುತ್ತಗಳು ಬೇಕೇ ಬೇಕು. ಯಾಕಂದ್ರೆ ಆ ಮರಗಳಿವಲ್ಲ, ಸಸ್ಯಗಳು, ಅವುಗಳು ಸತ್ತ ಮರಗಳು, ತೊಗಟೆಗಳು, ಎಲೆಗಳು, ರೆಂಬೆ ಕೊಂಬೆಗಳು ಅಲ್ಲಿಗೆ ಅದು ಕರಗಬೇಕಾದ್ರೆ ಭೂಮಿಯಲ್ಲಿ ಅದ್ರಲ್ಲಿ ಒಂದು ಸೆಲ್ಯುಲೋಸ್ ಅನ್ನೋ ಒಂದು ಅಂಶ ಇದೆ ಮರದ ಒಳಗೆ. ಸತ್ತ ಮರಗಳ ತೊಗಟೆ ಇಡೀ ಮರದಲ್ಲಿ ಆ ಸೆಲ್ಯುಲೋಸ್ ಅನ್ನೋ ಒಂದು ಅಂಶ, ಅದು ಭೂಮಿಯಲ್ಲಿ 1000 ವರ್ಷ ಹೋದ್ರೂ ಕರಗುದಿಲ್ಲ ಅಂತ. ಪ್ಲಾಸ್ಟಿಕ್ಗಿಂತ ಅಪಾಯಕಾರಿ. ಅದನ್ನ ಕರಗಿಸುವಂತ ಕೆಲಸ ಗೆದ್ದಲುಗಳು ಮಾಡ್ತವೆ. ಆ ಮರಗಳ ಸೆಲ್ಯುಲೋಸ್ ಅನ್ನ ತಿಂದು ಅದು ಜೀರ್ಣ ಮಾಡಿ ಮತ್ತೆ ಗೊಬ್ಬರ ಆಗಿ ಭೂಮಿ ಬಿಡ್ತವೆ. ಹಾಗಾಗಿ ಎಲ್ಲೆಲ್ಲಿ ಹುತ್ತ ಇದೆ ಅಲ್ಲಿ ಮರ ಇರುತ್ತೆ, ಮರ ಇದ್ರೆ ಹುತ್ತ ಇರುತ್ತೆ. ಈ ಹುತ್ತಗಳಲ್ಲಿ ನಾವು ಎಣಿಸಿದಾಗ ಆಗ್ಲೇ ಹೇಳಿದಾಗೆ ಬರೇ ಒಂದು ನಾಗರಾವ್ ಮಾತ್ರ ವಾಸ ಮಾಡೋದಲ್ಲ. ನಾನು ಆಗ್ಲೇ ಹೇಳಿದೆ, ಕನ್ನಡಿ ಹಾವು, ಕಡಂಬಳ, ಟ್ರಿಂಕೆಟ್ಟು, ಕೇರೆ, ಹೆಬ್ಬಾವು, ಕಾಳಿಂಗ, ಕುಕ್ರಿ ಎಲ್ಲ ಹಾವುಗಳು ಹುತ್ತದೊಳಗೆ ಸಂತಾನೋತ್ಪತ್ತಿ ಮಾಡ್ತವೆ, ಮೊಟ್ಟೆ ಇಡ್ತವೆ, ಮಿಲನ ಆಗ್ತವೆ, ಗಂಡು ಹೆಣ್ಣಾಗ್ರವ್ ಮಿಲನ ಆಗ್ತವೆ, ಮತ್ತೆ ಅಲ್ಲಿಯೇ ವಾಸ ಮಾಡ್ತವೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನೀವು ಕಾಡು ಪ್ರಾಣಿಗಳನ್ನ ಯಾವುದೆಲ್ಲ ಗಮನಕ್ಕಿಟ್ಟು ನೋಡಿದ್ರೆ, ಕಾಡು ಹಂದಿ, ಚಿಪ್ಪು ಹಂದಿ, ಮುಳ್ಳು ಹಂದಿ, ನವಿಲು ಇರ್ತದೆ, ನರಿ, ಜಿಂಕೆಗಳು, ಕೆಲವು ಬನದಲ್ಲಿ ಜಿಂಕೆ ನೋಡಿದೀನಿ, ಕಾಡು ಕೋಣ, ಪುನುಗುಬೆಕ್ಕು, ಕಬ್ಬೆಕ್ಕು, ಕಾಡುಬೆಕ್ಕು, ಇಷ್ಟು ಬೆಕ್ಕುಗಳು, ಕೆಂಚಳಿಲು, ಅಳಿಲು, ಈ ಎಲ್ಲಾ ಪ್ರಾಣಿಗಳು ನಾಗಬನದೊಳಗೆ ವಾಸ ಮಾಡ್ತವೆ. ನಾಗನಿಗೆ ಮಾತ್ರ ಇಷ್ಟೆಲ್ಲ ನಾಗನ ಪರಿವಾರಗಳು, ನಮ್ಮ ನಾಗನ ಸರೀಸೃಪ ನಾಗನ ಪರಿವಾರಗಳು ಇಷ್ಟು ಒಂದು ಬಾಂಧವ್ಯದಲ್ಲಿ ಬೆಳಿತವೆ, ಒಂದನ್ನೊಂದು ತಿಂದುಕೊಂಡು ಬೆಳಿತವೆ. ಒಂದು ಜೀವಿ ವಂಶ ಜಾಸ್ತಿ ಆದ ಕೂಡಲೇ ಅಲ್ಲಿ ಇನ್ನೊಂದು ಬಂದು ತಿಂದಲ್ಲಿ ಬ್ಯಾಲೆನ್ಸ್, ಒಂದು ಕುಟುಂಬ ವ್ಯವಸ್ಥೆ ಇದೆ ಅಲ್ಲಿ. ಅದನ್ನ ಮಾಡ್ಕೊಂಡು ಅವುಗಳು ಅಷ್ಟು ಇದು ಮಾಡ್ತವೆ. ಈ ಹುತ್ತಗಳು ಏನ್ ಕೆಲಸ ಮಾಡ್ತವೆ, ನೀರನ್ನ ಭೂಮಿಗೆ ಬಿದ್ದಂತ ಆಕಾಶದ ಬಿದ್ದ ನೀರನ್ನ ಅಂತರ್ಜಲಕ್ಕೆ ಇಂಗಿಸ್ತವೆ. ಮರಗಳು ಅದೇ ಕೆಲಸ ಮಾಡ್ತವೆ. ಆ ಮರಗಳ ಮೇಲೆ ನೀವು ನೋಡಿದ್ರೆ
ಒಂದು 10-15 ಜಾತಿಯ ಪಕ್ಷಿಗಳ ಗೂಡುಗಳು ಗೂಡುಗಳು ಸಿಗ್ತವೆ. ಅಷ್ಟು ಪಕ್ಷಿಗಳು ಅಲ್ಲಿ ವಾಸ ಮಾಡ್ತವೆ. ಅದೊಂದು ಸಮೃದ್ಧವಾದ ತಾಣ. ಆ ಜಾಗದ ಸುತ್ತಮುತ್ತ ಇರುವಂತಹ ಬಾವಿಗಳನ್ನ ನೀವು ಒಮ್ಮೆ ಹೋಗಿ ಗಮನಿಸಿ. ಅಂತ ನೈಸರ್ಗಿಕ ನಾಗವನದ್ದು ನೀರು ಇಂಗೋದಿಲ್ಲ ಯಾವ ಸೆಕೆಗೆಲ್ಲ. ಯಾಕಂದ್ರೆ ಅಂತರ್ಜಲ ಮಟ್ಟ ಈ ಮಳೆ ಇದು ಮರಗಳು ಅಥವಾ ಈ ಹುತ್ತ ಎಲ್ಲವನ್ನ ನೀರನ್ನ ವರ್ಷೇಡಿ ಇಳಿಸಿ ನಾಗಬೀದಿಯನ್ನ ಸರಿಯಾಗಿ ಚಲಿಸ್ತವೆ. ಯಾವ್ದು ನಾಗಬೀದಿ? ನಾವು ಈಗ ತಿಳ್ಕೊಂಡ ನಾಗಬೀದಿ ಅಲ್ಲ. ಇನ್ನೊಂದು ನಾಗಬೀದಿ ಏನಂದ್ರೆ ನಾಗ ಅಂದ್ರೆ ನೀರು, ಬೀದಿ ಅಂದ್ರೆ ಅಂತರ್ಜಲ ಹರಿದು ಹೋಗುವಂತದ್ದು ಸರಿಯಾಗಿ ಇರ್ತದೆ. ಈಗ ಕೃಷಿ ಪ್ರದೇಶ ನಾಶ ಆಗಿದೆ, ನಾಗಬೀದಿ ತೊಂದರೆ ಆಗಿದೆ. ನಾಗಬೀದಿಯಲ್ಲಿ ಮನೆ ಕಟ್ಟಬೇಡಿ ಅನ್ನೋದು ಬೇರೆ ಅರ್ಥ ಇದೆ. ಈಗ ಸ್ವಲ್ಪ ಅದು ಉಲ್ಟಾ ಪಲ್ಟ ಆಗಿದೆ. ಹೀಗೆ ಈ ಪ್ರದೇಶ ಅಷ್ಟೂ ಒಂದು ಒಟ್ಟಾರೆ 5 ಸೆಂಟ್ಸ್ 10 ಸೆಂಟ್ಸ್ ನಾಗಬನ ಇರುವಂತ ಇಡೀ ಪ್ರದೇಶಕ್ಕೆ ಅಲ್ಲಿ ಉತ್ತಮವಾದ ಆಕ್ಸಿಜನ್ ಸಿಗುತ್ತೆ. ಖಂಡಿತ. ಒಂದು 4-5 ವರ್ಷದ ಹಿಂದೆ ಒಂದು ಅಧ್ಯಯನ ಆಯ್ತು ಬೆಂಗಳೂರಲ್ಲಿ. ಒಬ್ಬ ಮನುಷ್ಯನ ಹಿಂದೆ ಶುದ್ಧ ಆಮ್ಲಜನಕ ಸಿಗಬೇಕಾದ್ರೆ, ಅವನ ಆರೋಗ್ಯ ಸರಿ ಇರಬೇಕಾದ್ರೆ 30-32 ಮರ ಇರ್ಬೇಕಂತೆ ಒಬ್ಬ ವ್ಯಕ್ತಿಯ ಸುತ್ತಮುತ್ತ, ಅವನು ವಾಸಿಸುವ ಸುತ್ತಮುತ್ತ. ಬ್ಯಾಂಗ್ಳೂರಿನ ಒಂದು ಅಧ್ಯಯನದಲ್ಲಿ 7 ಮನುಷ್ಯರಿಗೆ 1 ಮರ ಇದೆ ಅಂತೆ. ಅಲ್ಲಿ ಸಾಕಷ್ಟು ಕಾಯಿಲೆಗಳು. ಈ ನಾಗಬನದಲ್ಲಿ 100-150 ಮರ ಇರಬೇಕಾದ್ರೆ ಅಲ್ಲಿಯ ಪರಿಸರದ ಜನರ ಜೀವನ ಹೇಗಿರ್ಬೋದು ನೀವು ಗಮನಿಸಿ. ಹಾವುಗಳು ವಾಸ ಮಾಡ್ತವೆ. ನಮ್ಮಲ್ಲಿ ಇಲಿ ಹೆಗ್ಗಣಗಳು ಜಾಸ್ತಿ ಆದ ಕೂಡಲೇ ಹಾವುಗಳು ಬರ್ತವೆ, ತಿಂದುಕೊಂಡು ನಮ್ಗೆ ಅಲ್ಲಿ ಹೋಗಿ ಇಲಿ ಹೆಗ್ಗಣಗಳ ವಂಶವನ್ನು ಹತೋಟಿ ಇಟ್ಕೊಡ್ತವೆ. ಇಲಿ ಜ್ವರ ಬರುವುದಿಲ್ಲ, ಪ್ಲೇಗ್ ಬರೋದಿಲ್ಲ, ಮಲೇರಿಯಾ ಬರೋದಿಲ್ಲ, ನಮ್ಗೆ ಕೆಲವು ಕಾಯಿಲೆಗಳು ಬರೋದಿಲ್ಲ. ನೀರೊಳ್ಳೆಗಳು ಕಡಿಮೆ ಆಗಿವೆ. ಹಾಗಾಗಿ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗಿದೆ. ಈಗ ಡೆಂಗ್ಯೂ ಬರುವಂತದ್ದಾಗಿರ್ಬೋದು ಅಥವಾ ನಮ್ಗೆ ಸೊಳ್ಳೆಗಳಿಂದ ಹರಡುವಂತದ ಹೆಚ್ಚಿನ ಇದಕ್ಕೆ ನೀರೊಳ್ಳೆ ಮರಿಗಳು ನಾಶ ಆಗಿವೆ. ಕೃಷಿ ನಾಶ ಆಗಿದೆ. ಕೃಷಿ ನಾಶ ಆಗಿದ್ರಿಂದ ಅಲ್ಲಿ ವ್ಯತ್ಯಾಸ ಆಗಿದೆ ಭೂಮಿಯಲ್ಲಿ. ಆವಾಗ ನೀರೊಳ್ಳೆ ನಾಶ ಆದ ಕೂಡಲೇ ಈ ಲಾರೋ ಅವುಗಳ ಮೊಟ್ಟೆಗಳನ್ನು ತಿನ್ಲಿಕ್ಕೆ ಇಲ್ಲ ಹಾವುಗಳು, ಅಲ್ಲಿ ಉತ್ಪತ್ತಿ ಜಾಸ್ತಿ, ಈ ಹಾವುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈ ನಾಗವನ ಅನ್ನೋ ಒಂದು ಪರಿಸರ ಇಡೀ ಒಂದು ಹಳ್ಳಿಯನ್ನ ಕಾಪಾಡ್ತಾ ಇರ್ತದೆ ಪರೋಕ್ಷವಾಗಿ. ಅದು ಅಂತ ನಾಗವನಗಳನ್ನ ನಾವು ಉಳಿಸ್ಕೊಳ್ಬೇಕು. ಅದು ಎಲ್ಲೋ ಒಂದು ಕಡೆ. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ನಾಗವನದ ಮಹತ್ವ ನಿಮ್ಗೆ ಅರ್ಥ ಆಯ್ತು. ಈಗ ಇಷ್ಟು ಇದ್ರೆ ಮನುಷ್ಯ ಆರೋಗ್ಯವಾಗಿ ಬದುಕ್ತಾನೆ, ಅವನ ಸುತ್ತಮುತ್ತ ಇರುವಂತದ್ದು. ನಮ್ಮಲ್ಲಿ ಏನು ಒಂದು ಪಿಡುಗುತ್ತಾಗಿದೆ ಅಂದ್ರೆ, ಹುತ್ತ ಇದ್ದಲ್ಲಿ ನಾವು ಮನೆ ಮಾಡ್ಲಿಕ್ಕೆ ಹೇಳೋದಿಲ್ಲ, ಮನೆ ಮಾಡುವುದಿಲ್ಲ. ವಾಸ್ತು ದೋಷ ಅಂತ ಒಬ್ರು ವಾಸ್ತುತಜ್ಞರು ಹೇಳ್ತಾರೆ, ಇನ್ನೊಬ್ರು ವಾಸ್ತುತಜ್ಞರು ಹೇಳ್ತಾರೆ ಈ ಮರ ಇಲ್ಲಿ ಇರಬಾರ್ದು, ಎದ್ರಲ್ಲಿ ಇರಬಾರ್ದು ಅಂತ ಹೇಳಿ. ಪ್ರಕೃತಿಗೆ ಆ ದೋಷನೇ ಇಲ್ಲ. ಎಲ್ಲೆಲ್ಲಿ ಮರದ ಅಗತ್ಯ ಇದೆ ಅಲ್ಲೆಲ್ಲ ಬೀಜಗಳು ಬಿದ್ದಿವೆ, ಅಲ್ಲಿ ವಾಸ್ತು ಇಲ್ಲ. ಆದ್ರೆ ಇಲ್ಲಿ ಆ ರೀತಿ ಸಮಸ್ಯೆ. ಈ ಸಮಸ್ಯೆ ಇಲ್ಲಿ ನೋಡಿ, ಈ ಮರಗಳು ವಾಸ ಮಾಡೋದಿಲ್ಲ, ಹುತ್ತ ಇದ್ದಲ್ಲಿ ಜನ ವಾಸ ಮಾಡೋದಿಲ್ಲ, ಅದೊಂದು ಬೇರೆನೇ ರೀತಿಯ ಸಮಸ್ಯೆ ಬಂದಿದೆ. ಆದ್ರೆ ಹುತ್ತಗಳು ಇದ್ದಲ್ಲಿ ಎಷ್ಟು ಸಮೃದ್ಧವಾಗಿ ಆ ಪ್ರದೇಶ ಇರುತ್ತೆ ಅದನ್ನ ನಾವು ಗಮನಿಸಬೇಕು. ಹೌದು. ಮತ್ತೊಂದು ಸರ್, ಈಗ ಜೀರ್ಣೋದ್ಧಾರ ಕೆಲವರು ಅನಿವಾರ್ಯ, ಕೆಲವರಿಗೆ ಹೋಗುವುದು ಕಷ್ಟವ, ಶಿಥಿಲಕರಣ ಆಗ್ತದೆ. ಅಲ್ಲ, ನಾಗಬನದ ಜೀರ್ಣೋದ್ಧಾರ ಅನಿವಾರ್ಯ ಖಂಡಿತ ಅಲ್ಲ. ಯಾಕಂದ್ರೆ ನಾಗಬನವನ್ನ ಹೇಗೆ ನೋಡಿ, ಇಲ್ಲಿ ಒಂದು ನಮ್ಮ ಕಲ್ಪನೆಯನ್ನ, ನಮ್ಮ ಮನಸ್ಥಿತಿಯನ್ನ ಬದಲು ಮಾಡ್ಕೊಳ್ಬೇಕು. ಯಾಕಂದ್ರೆ ಜೀರ್ಣ ಆಗೋದಂದ್ರೆ ಏನು? ಅಲ್ಲಿ ಏನೋ ಒಂದು, ಈಗ ನಮ್ಮ ಒಂದು ಮನೆ ಕಟ್ಟಿದ್ದು 100 ನಮ್ಮ ಹಿರಿಯರದ್ದು 300 ವರ್ಷದ ಮನೆ ಅಲ್ಲಲ್ಲಿ ಜೀರ್ಣ ಆಗಿದೆ, ಡ್ಯಾಮೇಜ್ ಆಗಿದೆ. ಅಲ್ಲಿ ನಾವು ಬದುಕಬೇಕು, ಅವಾಗ ಜೀರ್ಣೋದ್ಧಾರ ಮಾಡಬೇಕು. ನಾಗಬನದೊಳಗೆ ಏನೂ ಜೀರ್ಣ ಆಗ್ತಾ ಇಲ್ಲ, ಅಲ್ಲಿ ಉದ್ಧಾರನೇ ಇದೆ. ಅಲ್ಲಿ ನಿಜವಾಗಿ ಜೀರ್ಣ ಆಗೋದು ನಾವು ಉದ್ಧಾರ ಮಾಡಿದ ನಂತರ. ಅಂದ್ರೆ ನಾವು ಕಾಂಕ್ರೀಟೀಕರಣ ಮಾಡಿದ ನಂತರ ಜೀರ್ಣ ಆಯ್ತು, ಅಲ್ಲಿ ಇರುವಂತದ್ದೆಲ್ಲ ಜೀರ್ಣ ಆಯ್ತು. ಅಲ್ಲಿ ಬರೀ ಉದ್ಧಾರ ನಮ್ಮ ದೃಷ್ಟಿಯಲ್ಲಿ ಇರೋದು, ಆದ್ರೆ ಪರಿಸರ ಜೀರ್ಣ ಆಗಿದೆ. ಸೊ ನಾಗಬನದಲ್ಲಿ ಈಗ ಕಲ್ಲುಗಳನ್ನ ಇಟ್ಟು ನಾವು, ಈಗ ನೀವು ಹೇಳಿದ ಪ್ರಕಾರ ನನ್ಗೆ ಅರ್ಥ ಆಯ್ತು ನಿಮ್ ಪ್ರಶ್ನೆ. ಅಲ್ಲಿ ಬಂದು ಕೂತ್ಕೊಳ್ಳುವಂತ ಅರ್ಚಕರಿಗೆ ಸ್ವಲ್ಪ ವ್ಯವಸ್ಥೆ ಬೇಕು. ನಮ್ಮ ಒಂದು ಇದಕ್ಕೆ ದೃಷ್ಟಿಕೋನಕ್ಕೆ ಒಂದು ನಮ್ಮಲ್ಲಿ ಒಂದು ಇದೆ, ಶುದ್ಧತೆ ಅನ್ನೋದು ಇದೆ. ಮತ್ತೆ ಹೋಗುವ ವ್ಯವಸ್ಥೆ ಬೇಕು, ಕಾಲು ದಾರಿ ಇರಬಾರ್ದು, ಒಂದು ವಾಹನ ವ್ಯವಸ್ಥೆ ಇರಬೇಕು ಅಲ್ಲಿ ತನಕ. ಅದೆಲ್ಲ ನಮ್ಮ ಈಗಿನ ಕಲ್ಪನೆಗಳಿಗೆ ನಮ್ಮ ಬನಗಳು ನಾಶ ಆಗ್ತವೆ. ನಾಗಬನಕ್ಕಾಗಲ್ಲ ಸರ್. ವರ್ಷಕ್ಕೆ ಒಂದೇ ಸಲ ನಾವು ಹೋಗೋದು. ನಾವು ವರ್ಷಕ್ಕೆ ಒಂದು ಸಲ ಸಿಟಿಯಲ್ಲಿ ಇದ್ದು ಕಾಂಕ್ರೀಟೀಕರಣದಲ್ಲಿ ಇದ್ದು ಬೆಂದಿರ್ತೇವೆ. ಒಂದು ದಿನ ಪರಿಸರದೊಳಗೆ ಹೋಗುವಾಗ ಕಾಲಲ್ಲಿ ಚಪ್ಪಲ್ ಹಾಕದೆ ಹೋಗಿ ನೋಡಿ, ಏನು ವ್ಯತ್ಯಾಸ ಆಗುದಿಲ್ಲ, ಯಾವುದೇ ಅಪಾಯ ಆಗುದಿಲ್ಲ. ನಿಮ್ಮ ಕಾಲು ನೆಲಕ್ಕೆ ಭೂಮಿಗೆ ಒತ್ತಡದಿಂದ ನಡೆದಷ್ಟು ನಮ್ಮ ಆರೋಗ್ಯ, ಪಂಚಭೂತಗಳಲ್ಲಿ ಒಂದು ಮಣ್ಣು ಅದು ಅಷ್ಟೂ ನಿಮ್ಮನ್ನು ಆರೋಗ್ಯವು ಇಟ್ಕೊಳ್ತದೆ. ಅಲ್ಲಿಗೆ ಹೋಗುವಾಗ್ಲೂ ಈಗಲೂ ನೋಡಿ, ನಾಗರ ಪಂಚಮಿಯ 1 ದಿನ 5 ದಿನದ ಮೊದಲು ಆ ದಾರಿಯನ್ನ ಸ್ವಲ್ಪ ಜನ ನಡೆದುಕೊಂಡು ಹೋಗುವಂತ ದಾರಿಯನ್ನು ಮಾತ್ರ ಸ್ವಲ್ಪ ಕಡ್ದು ಕ್ಲೀನ್ ಮಾಡ್ತಾರೆ, ಮತ್ತೇನು ಮುಟ್ಲಿಕ್ಕಿಲ್ಲ. ಅಲ್ಲಿ ಹೋಗಿ ಆ ಪರಿಸರದಲ್ಲಿ ಇದ್ದು ಆ ನಾಗನಿಗೆ ನಾವು ಮಾಡುವಂತ ತಣು ಏನಿದೆ ಅದನ್ನ ಬಹಳ ಭಕ್ತಿಯಿಂದ ಮಾಡಿ ಆ ದಿವಸ ಬಂದ್ಬಿಡೋದು. ನಾಗನಿಗೆ ಬೇಕಾದ್ದು ನಮ್ಮ ಜೀರ್ಣೋದ್ಧಾರ ಅಲ್ಲ. ನಾವು ಸರೀಸೃಪ ನಾಗನನ್ನ ನೀವಿಷ್ಟು ನೋಡ್ಲಿಕ್ಕೆ ಹೋದ್ರೆ, ಸರೀಸೃಪ ನಾಗನನ್ನ ಅಂದ್ರೆ ನಾಗರ ಹಾವನ್ನ ನಾವು ಆರಾಧನೆ ಮಾಡಿದ್ದು. ಸರ್ಪ ಅಂದ್ರೆ ನಾಗರವಲ್ಲ, ಸರೀಸೃಪಗಳ ಸರಳ ರೂಪ ಸರ್ಪಗಳು. ಎಡೆ ಇರುವಂತದ್ದು ನಾಗನನ್ನು ನಾವು ಆರಾಧನೆ ಮಾಡ್ಕೊಂಡು ಬಂದದ್ದು ಸರೀಸೃಪನನ್ನು. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ತುಂಬಾ ಕಾರಣಗಳು. ಮನುಷ್ಯನಿಗೆ ಬೇಕಾದ್ದು ಎಲ್ಲಾ ಜೀವಿಗಳು, ಈಗ ನಾಗರ ಹಾವು ಅಂತಲ್ಲ, ಎಲ್ಲ ಕನ್ನಡಿ ಹಾವು, ಕಡಂಬಳ ಇರ್ಲಿ, ಹೆಬ್ಬಾವಿರ್ಲಿ, ಅವುಗಳೆಲ್ಲ ನಮ್ಮ ಮನುಷ್ಯ ಜೀವನಕ್ಕೆ ಪೂರಕವಾಗಿ ಬದುಕ್ತಾ ಇವೆ.
ನೀವು ಆಗ್ಲೇ ಹೇಳಿದಾಗೆ ಮನುಷ್ಯನಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಭಯ ಇದೆ. ಆ ವಿಷಯದ ಬಗ್ಗೆ ಮಾಹಿತಿ ಬಂದ್ರೆ ಯಾವ ಮನುಷ್ಯನು ಹೊಡೆಯುವುದಿಲ್ಲ ಅದನ್ನ, ಹೆಚ್ಚಿನವ್ರು ಹೊಡಿತಾರೆ. ಯಾಕೆ ಹೊಡಿತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದೇನಂತೇಳಿ. ಗೊತ್ತಾದಾಗ ಹೊಡೆಯೋದು ನಿಲ್ಲುತ್ತೆ, ಅದ್ರ ಜೊತೆ ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಆ ಒಂದು ಹಾವು, ಒಂದು ನಾಗರಾವು, ಒಂದು ಚಿಟ್ಟೆ ಅಥವಾ ಒಂದು ಜಿರಳೆ, ಒಂದು ಇರುವೆ ನಮ್ಮ ಸೃಷ್ಟಿ ಅಲ್ಲ. ನಮ್ಮನ್ನು ಯಾವುದೊಂದು ಸೃಷ್ಟಿ ಮಾಡಿದೆ ಅದೇ ದೈವ ಇರ್ಬೋದು, ಪ್ರಕೃತಿ ಇರ್ಬೋದು, ಅದರ ಸೃಷ್ಟಿ ಉದ್ದೇಶ ಇದೆ. ಒಂದು ಇರುವೆ ಹುಟ್ಟಬೇಕಾದ್ರೆ ಉದ್ದೇಶ ಇದೆ. ಹಾಗಾಗಿ ಆ ಪರಿಸರವನ್ನ ನಾವು ಜೀರ್ಣೋದ್ಧಾರ ಮಾಡದೆ ನಾಗರ ಪಂಚಮಿ ಈ ದಿನ ಬಹಳ ಚಂದ ಮಾಡಿ ಆ ಪರಿಸರವನ್ನು ಹಾಗೆ ಬಿಟ್ಟು, ಕಾಂಕ್ರೀಟೀಕರಣ ಆಗಿದ್ರೂ ತೊಂದರೆ ಇಲ್ಲ, ಕಾಂಕ್ರೀಟೀಕರಣ ಆದ ಬನಗಳಿಗೆ ಹೋಗುದಾದ್ರೂ ಇನ್ನು ಮುಂದಾದ್ರೂ ಅಲ್ಲಿ ಬನಗಳಲ್ಲಿ ಇರುವಂತಹ ಮರಗಳನ್ನು ನಡ್ಲೇಬೇಕು. ಕಾಂಕ್ರೀಟ್ ಹೊಡಿಬೇಕು, ಸುತ್ತಮುತ್ತದ್ದು ಹೊಡೆದು ಆದಷ್ಟು ಅಲ್ಲಿ ಇರುವಂತಹ ಮರಗಳನ್ನು ನೆಟ್ಟಾಗ 5-6 ವರ್ಷದಲ್ಲಿ ನೋಡಿ ಆ ಬನ ಮತ್ತೆ ಚಿಗುರ್ತವೆ. ಎಲ್ಲೆಲ್ಲಿ ನೀವು ಮರಗಳನ್ನು ನೆಡ್ತೀರಿ ನೋಡಿ, ಅಲ್ಲಿ ಆ ಪ್ರಭೇದ ಅಲ್ಲಿ ಜೀವಿಸುವಂತ ಎಲ್ಲಾ ಪ್ರಾಣಿಗಳು ಬಂದು ಸೇರ್ಕೊಳ್ತವೆ. 10-15 ವರ್ಷ ಆಗ್ಬಹುದು. ಆದ್ರೆ ನಾವು ಹೊಸದಾಗಿ ನೈಸರ್ಗಿಕ ನಾಗಬನ ಕ್ರಿಯೇಟ್ ಮಾಡಿದ್ರೆ ಮರಗಿಡಗಳನ್ನು ನೆಟ್ಟು ಸಸ್ಯಗಳನ್ನು ನೆಟ್ಟು ಒಂದು 5 ಸೆಂಟ್ಸ್ 10 ಸೆಂಟ್ಸ್ ಜಾಗ ಖರೀದಿ ಮಾಡ್ತೀವಿ, ಅಲ್ಲಿ ಒಂದು ನಾಗಬನವನ್ನು ಮಾಡಿ ನೀವು ಈ ನೈಸರ್ಗಿಕ ನಾಗಬನವನ್ನು ಮಾಡಿ 15-20 ವರ್ಷದಲ್ಲಿ ನೀವು ಯಾವ ಪ್ರಾಣಿಗಳನ್ನ ಇಷ್ಟಪಡ್ತೀರಿ ಎಲ್ಲ ಅಲ್ಲಿ ಇರ್ತವೆ. ಅವುಗಳಿಗೆ ನೀವು ಬದುಕು ಮಾಡಿಕೊಟ್ರಿ. ಅದು ಕೆಲಸ ನಮ್ಮಲ್ಲಿ ಆದಾಗ ಈಗ ನೀರಿನ ಸಮಸ್ಯೆಗೆ ನಾವು ಒದ್ದಾಡ್ತಿದ್ದೀವಿ. ಎಲ್ಲೆಲ್ಲೋ ನೀರು ಇಂಗ್ತಾ ಇದೆ, ನೀರಿನ ವ್ಯವಸ್ಥೆ ಇಲ್ಲ, ಅದನ್ನ ನಿಲ್ಲಿಸುವಂಥದ್ದು ಇಂಗಿಸುವಂತ ಕೆಲಸ ಆಗ್ತಾ ಇಲ್ಲ. ಈ ನಾಗಬನಗಳನ್ನ ನಾವು ಉಳಿಸ್ಕೊಂಡು ಬಂದಾಗ ಇನ್ನು ಇರುವಂತದ್ದು ಖಂಡಿತವಾಗ್ಲೂ ಸುತ್ತಮುತ್ತದ್ದು ಅಂತರ್ಜಲ ವ್ಯತ್ಯಾಸ ಆಗದೆ ಉಳಿತದೆ. ಅದಕ್ಕೆ ಒಂದು ಕಾರಣ ಆಗುತ್ತೆ ಇದು. ಪರಿಪೂರ್ಣವಾಗಿ ಅಲ್ಲದಿದ್ರು ಒಂದು ಮಟ್ಟದಲ್ಲಿ ಏನ್ ಹೇಳ್ತಾರೆ ಮ್ಯಾಕ್ಸಿಮಮ್ ಆಗಿ ಅದು ಕೆಲಸ ಮಾಡುತ್ತೆ. ಅದು ಮುಖ್ಯ ಆಗ್ಬೇಕು. ಬಿಟ್ರೆ ನಾಗಬನ ಜೀರ್ಣೋದ್ಧಾರ ಮಾಡುವಂಥದ್ದು ಅದು ನಾನು ಹೇಳ್ತಾ ಇರೋದು ಒಂದು ನನ್ನ ಗಮನಕ್ಕೆ ಬಂದದ್ದು ಪ್ರಕೃತಿಯ ಮೇಲೆ ನಡೆಸುವಂತ ಒಂದು ಅತ್ಯಾಚಾರ. ಅದು ಬಹಳ ಇದು. ಈಗ ಕಾರಣಗಳು ಏನು ಅಂತ ಹೇಳಿದ್ರಿ. ಮತ್ತೊಂದು ಸರ್, ಈಗ ಸ್ಪರ್ಧಾತ್ಮಕ ಈ ಯುಗದಲ್ಲಿ ಅವರು ನಾಗಬನವನ್ನು ಒಳ್ಳೆ ಮಾಡಿದ್ರು, ಏನೋ ಇಂಟರ್ಲಾಕ್ ಹಾಕಿರೋ ಅವ್ರು ಒಳ್ಳೆ ಮಾಡುವ, ಅವ್ರಕ್ಕಿಂತ ಸ್ವಲ್ಪ ನಾವು ಒಳ್ಳೆ ಮಾಡುವ, ನಮ್ಮದು ನಾಗಬನವನ್ನು ಚಂದ ಮಾಡುವ ಎಂತ ಉದ್ದೇಶದಿಂದ ಈ ಸ್ಪರ್ಧೆ ಏರ್ಪಾಟ್ ಆಗ್ತಾ ಇದೆ. ಅವರು ಅಷ್ಟು ನಾಗಬನ ಒಳ್ಳೆ ಮಾಡಿದ್ರು, ಅವರು ನಾಗಮಂಡಲ ಮಾಡಿದ್ರು, ಏನೋ ಮಾಡಿದ್ರು, ಅವ್ರಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ. ಸ್ಪರ್ಧಾತ್ಮಕ ಯುಗದಲ್ಲಿ ಆರ್ಥಿಕ ವ್ಯವಸ್ಥೆ ನಮ್ಮಲ್ಲಿ ತೀರಾ ಹೆಚ್ಚಾಗಿದೆ. ಈಗ ಹೆಚ್ಚಿನವರು ಒಂದು ಕಾಲದಲ್ಲಿ ನಾಗನಿಗೆ ನೇರ ನಡ್ಕೊಂಡು ಹೋಗಿ ತನು ಹಾಕ್ತಾ ಇದ್ದವ್ರು ನೀವು ಹೇಳಿದಾಗ ಆಡಿ ಕಾರಲ್ಲಿ ಹೋಗಿ ತನು ಹಾಕುವ ಪರಿಸ್ಥಿತಿ ಬಂದಿದೆ. ಆರ್ಥಿಕ ಸ್ಥಿತಿ ಇದಾಗಿದೆ. ಅಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ ನಾವು ಒಂದು ವರ್ಗವನ್ನ ಮೊದಲು ದೂರ್ತಾ ಇದ್ವಿ. ನಾಗಬನ ಜೀರ್ಣೋದ್ಧಾರಕ್ಕೆ ಅವರೇ ಕಾರಣ, ಯಾರು ಅರ್ಚಕರು ತಿಳಿಸಿಕೊಟ್ಟ, ಹೌದು ಅವರು ಇದು ಮಾಡಿದ್ರು ಅಂತ. ಆಗ ನಾನು ಎಲ್ಲ ಗಮನಿಸ ಬಂದಾಗ ತಿಳಿದ ಸತ್ಯ ಏನಂದ್ರೆ ಎರಡೂ ಇದು ಸೇರಿಯೇ ನಾನು 1-2-3 ಅರ್ಚಕರನ್ನ ಅದಕ್ಕೆ ಸಂಬಂಧಪಟ್ಟವರನ್ನ ಇದು ಮಾಡಿದಾಗ ಅಲ್ಲಿ ವಿಷಯ ಏನು ಅಂದ್ರೆ ಅವ್ರು ಹೇಳ್ತಾರೆ ಕರಂದಾಡಿದ್ದು ಸಮಸ್ಯೆ ಹಾಗೆ ಅವ್ರು ಹೇಳಿದ್ದಾರೆ, ನೋಡಿ ಇದು ಮರಗಳನ್ನು ಕಡಿಯೋದು ಬೇಡ, ನಾವು ಒಂದು ರೀತಿ ಮಾಡುವ, ಅಲ್ಲಿ ಇರುವಂತದ್ದೇ ಚಿಟ್ಟ ಕಟ್ಟಿದ್ ಮಾಡೋದು ಒಳ್ಳೇದು, ಮರ ನಾಶ ಮಾಡಬಾರ್ದು ಅಂತೇಳಿ ಅವ್ರು ಜ್ಞಾನ ಕೊಡ್ತಾರೆ. ಬಟ್ ನಮ್ಮವ್ರು ಇವ್ರೇನ್ ಮಾಡ್ತಾರೆ, ಭಕ್ತರು, ನಮ್ಮವ್ರು ಅಂದ್ರೆ ನಮ್ಮದು ಅವರು ಬೇರೆ ಅಲ್ಲ, ಈ ಭಕ್ತರು ಏನ್ ಮಾಡ್ತಾರೆ, ಅವರದ್ದು ಇನ್ನೊಬ್ರದ್ದು ನಮ್ಮ ದೂರ ಸಂಬಂಧಿಕರದ್ದು ದೊಡ್ಡ ವಿಜೃಂಭಣೆಯಲ್ಲಿ ಜೀರ್ಣೋದ್ಧಾರ ಆಗಿದೆ, ನಾವು ಅವ್ರ ತರ ಮಾಡ್ಬೇಕಲ್ಲ ಅಂತೇಳಿ ಬರ್ಲಿಕ್ಕೆ ಕಷ್ಟ, ಕೂರ್ಲಿಕ್ಕೆ ಕಷ್ಟ, ಹೌದು ಆ ರೀತಿ ಎಲ್ಲ ಆಲೋಚನೆ ಮಾಡ್ಕೊಂಡು ಜೀರ್ಣೋದ್ಧಾರ ಹೊರಡ್ತಾರೆ. ಈಗ ಇಲ್ಲಿ ಒತ್ತಡ ಬೀಳುತ್ತೆ. ಈ ಪುರೋಹಿತರು ಅರ್ಚಕರು ಮಾಡದಿದ್ರೆ ಇನ್ನೊಬ್ರ ಹತ್ರ ಮಾಡಿಸ್ತಾರೆ ಅವರು. ಯಾಕಂದ್ರೆ ಅವರಿಗೆ ಜೀರ್ಣೋದ್ಧಾರ ಆಗ್ಬೇಕು, ವಿಜೃಂಭಣೆ ಆಗ್ಬೇಕು, ಅದಾಗಬಾರ್ದು. ಈಗ ಎರಡೂ ಕಡೆಯಲ್ಲಿ ಈಗ ಈ ಜ್ಞಾನ ಬಂದ್ರೆ ಅಲ್ಲಿ ನಿಲ್ಲುತ್ತೆ. ಕರಂದಾಡಿಯ ಬನ ನಾನು ಹೇಳಿದೆ, ಅಲ್ಲಿ ಏನು ಮರ ಕಡಿಯದೆ ಒಂದು ಚಿಟ್ಟ ಹಾಕಿ ದೈವಗಳದ್ದೆಲ್ಲ ಒಂದೊಂದು ಶಿಲೆಕಲ್ಲು ಇದು ಮಾಡಿದ್ದಾರೆ. ಮತ್ತೆ ಎಲ್ಲೂ ಕಾಂಕ್ರೀಟೀಕರಣ ಮಾಡಲಿಲ್ಲ. ನೀವು ಹೇಳಿದಾಗೆ ನಾವೀಗ ಒಂದು ಆರಾಧನೆ ಮಾಡಬೇಕಾದ್ರೆ ಅರ್ಚಕರಿಗೆ ಪುರೋಹಿತರಿಗೆ ಕೂತ್ಕೊಳ್ಬೇಕಾದ್ರೆ ಒಂದು ಜಾಗ ಇದ್ರೆ ಶಿಲೆಕಲ್ಲನ್ನು ಹಾಸ್ಬಹುದು, ಶಿಲೆಕಲ್ಲು ಹಾಸಿ ಇದು ಮಾಡಬಹುದು. ನೀವು ಚಿತ್ರದಲ್ಲಿ ಈಗ ನೋಡ್ತಾ ಇರ್ಬೋದು. ಅದಕ್ಕೆ ಕಾಂಪೌಂಡ್ ಹಾಕುವುದು ಅಕ್ಷಮ್ಯ. ಅಂದ್ರೆ ಬರ್ಲಿಕ್ಕೆ ಕಷ್ಟ ಆಗ್ತದೆ ನಾಗರಿಗೆ. ಅಲ್ಲ, ನಾಗಬನ ಅಂದ್ರೆ ಅದು ನೈಸರ್ಗಿಕ ತಾಣ ಅಂದ್ರೆ ಅದು ಓಪನ್, ಅದು ಹಾವುಗಳು ಪ್ರಾಣಿಗಳು ಎಲ್ಲಾ ರೀತಿಯ ಸಂಚಾರದಲ್ಲಿ ಸ್ವತಂತ್ರವಾಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಹೋಗ್ತಾ ಇರ್ಬೇಕು. ಅವುಗಳಿಗೆ ಇಂಥದ್ದು ದಾರಿ ಅಂತಿಲ್ಲ ಆ ನಾಗಬನಕ್ಕೆ ಹೋಗುವಂತ. ನಾವು ಅದಕ್ಕೆ ಕಾಂಪೌಂಡ್ ಅಲ್ಲಿ ಬಿದ್ದ ನಂತರ ಅಲ್ಲಿ ಜೀವ ಜಂತುಗಳು ವಾಸ ಮಾಡುದಿಲ್ಲ. ಮರ ಬೆಳಿಬಹುದು, ಮರ ಬೆಳಿತಾ ಇರ್ಬೋದು, ಜೀವ ಜಂತುಗಳ ವಾಸ ಇಲ್ಲ. ಅದೇನಂದ್ರೆ ಆ ವಟಾರದಲ್ಲಿ ಜೀವ ಜಂತುಗಳೇ ಇಲ್ಲದಿದ್ರೆ ಮರಕ್ಕೂ ವ್ಯಾಲ್ಯೂ ಇಲ್ಲ. ಅಲ್ಲಿ ಎಲ್ಲ ಸೇರಿಯೇ ಒಂದು ಪರಿಸರ ಆಗಿರೋದು. ಈ ಕಾಂಪೌಂಡ್ ವಾಲ್ ಅಂದ್ರೆ ನಾವು ಆವರಣ ಅಂತ ಕರಿತೀವಿ. ನೀವು ಆವರಣವನ್ನ ಈ ಇದರಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಆವರಣ ಸರಿಯಾಗಿ ನಾವು ಅಧ್ಯಯನ ಅಂತ ಹೇಳುವುದಿಲ್ಲ ನಾನು. ನಾಗಬನಗಳ ಹಳೆಯ ನಾಗಬನಗಳ ಆವರಣಗಳನ್ನು ನಾನು ನೋಡಿದೆ. ಸುಮಾರು ಇಷ್ಟು ದಪ್ಪ ಇರುತ್ತೆ, 3-4 ಅಡಿ ಎತ್ತರದ ಆವರಣ. ಅದು ಈ ಚೆಕ್ಕೆ ಕಲ್ಲಿದೆಯಲ್ಲ, ಶಿಲೆ ಕಲ್ಲಿನ ತುಂಡು ಅಥವಾ ಹೊಳೆ ಕಲ್ಲು, ಪೊಟ್ಟು ಕಲ್ಲು ಅಂತ ಕರೀತೀವಿ, ಶಿಲೆ ಕಲ್ಲು, ಅದರ ತುಂಡನ್ನ ಜೋಡಣೆ ಮಾಡಿದ್ದು. ಬಹಳ ಸಲೀಸಾಗಿ ಸಿಮೆಂಟು, ಕೆಲವು ಕಡೆ ಮಾತ್ರ ಮಣ್ಣು ಬಳಸಿದ್ದಾರೆ, ಕೆಲವು ಕಡೆ ಖಾಲಿ ಕಲ್ಲನ್ನ ಜೋಡಣೆ ಮಾಡಿ ಒಂದು ರೌಂಡ್ ಅಲ್ಲಿ ಆವರಣ ನೋಡಿ. ಅಲ್ಲಿ ನಾನು ಗಮನಿಸಿದ ಆವರಣ ಎಷ್ಟು ಒಂದು ಮಹತ್ವಪೂರ್ಣ ಆವರಣ ಅಂದ್ರೆ ಆ ಹಿರಿಯರು ನಮ್ಮ ಪೂರ್ವಜರಿಗೆ ಎಂತ ಒಂದು ಪ್ರಜ್ಞೆ ಇತ್ತು.
ಆ ಶಿಲೆಕಲ್ಲಿನ ಆವರಣದ ಒಳಗೆ ತೂತಿರ್ತದೆ, ಚಿಕ್ಕ 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 ಗ್ಯಾಪ್ಗಳಲ್ಲಿ. ಆ ಗ್ಯಾಪ್ಗಳಲ್ಲಿ ಎಷ್ಟು ಜೀವಜಂತುಗಳು ವಾಸ ಮಾಡ್ತವೆ. ನಾನು ಹೋದಲ್ಲೆಲ್ಲ ಹಲ್ಲಿ, ಅರಣೆ, ಓತಿಕ್ಯಾತ, ಒಂದು ಹಾವರಣೆ ಅಂತ ಒಂದು ಬರುತ್ತೆ, ತುಂಬಾ ಹಾವಿನ ತರದ್ದು, ಅದೆಲ್ಲ ಅದ್ರ ಒಳಗೆ ವಾಸ ಮಾಡ್ತವೆ. ಅವುಗಳಿಗೆ ಬೇಕಾದಂತ ಉಷ್ಣಾಂಶ ತೇವಾಂಶ ಸಿಗುವಂತದ್ದೇ ಒಂದು ಪರಿಸರ ಅದು, ಅದರೊಳಗೆ ವಾಸ ಮಾಡ್ತವೆ. ಅಲ್ಲಿ ಆ ವಟಾರದಲ್ಲಿ ಉತ್ಪತ್ತಿ ಆಗುವಂತ ಕ್ರಿಮಿಕೀಟಗಳನ್ನು ತಿನ್ಲಿಕ್ಕೆ ಈ ಜೀವಿಗಳು ಬೇಕು. ಹಲ್ಲಿ ಬೇಕು, ಅರಣೆ ಬೇಕು, ಓತಿಕ್ಯಾತ ಬೇಕು, ಬೇರೆ ಬೇರೆ ಸರೀಸೃಪಗಳು ಬೇಕು. ಅವುಗಳು ಅದರ ಎಡೆಯಲ್ಲಿ ವಾಸ ಮಾಡ್ತವೆ. ಇನ್ನೊಂದು ಮುಖ್ಯ, ಹಾವುಗಳು ಪೊರೆ ಕಳಚಲಿಕ್ಕೆ ಕೂತ್ಕೊಳ್ತವೆ. ಎಲ್ಲಾ ಹಾವುಗಳಿಗೆ ಪೊರೆ ಕಳಚುವಂತ ಒಂದು ಜಾಗ ಇದೆ. ಅದು 4 ರಿಂದ 10 ದಿನದವರೆಗೆ ಹಾವುಗಳು ಕೂತ್ಕೊಳ್ತವೆ. ಪೊರೆ ಕಳಚುವಾಗ ಕಣ್ಣು ಕಾಣುವುದಿಲ್ಲ, ಉಸಿರ ನಾಲಿಗೆಗೆ ಪೊರೆ ಬರುತ್ತೆ, ಹಾಗಾಗಿ ಹೊರಗಿನ ಆಗುವಗಳು ಗೊತ್ತಾಗುವುದಿಲ್ಲ. ಇಡೀ ಶರೀರದ ಪೊರೆ ಇದಾಗುವಾಗ ಅವುಗಳು 4 ರಿಂದ 8-10 ದಿನ ಒಂದೇ ಕಡೆಯಲ್ಲಿ ಸತ್ತ ರೀತಿ ಕೂತ್ಕೊಳ್ತವೆ. ಆದ ನಂತರ ಅವುಗಳು ಪೊರೆ ಕಳಚಬೇಕು. ಆವಾಗ ಅವುಗಳಿಗೆ ದೊರಗಾದ ಜಾಗ ಬೇಕು. ನೈಸ್ ನೆಲದಲ್ಲಿ ಪೊರೆ ಕಳಚಲಿಕ್ಕೆ ಆಗುವುದು. ಪೊರೆ ಕಳಚಲಿಕ್ಕೂ ಕೂಡ ಆ ಬಿಲ, ಆ ಹೋಲು, ಆ ಕಲ್ಲು ಸಪೋರ್ಟಿವ್. ಆ ನಂತರ ಅಲ್ಲಿಂದ ಫ್ರೆಶ್ ಆಗಿ ಮತ್ತೆ ಅವುಗಳು ಚಲನೆ ಶುರು ಮಾಡ್ತವೆ, ಸಂಚಾರ ಶುರು ಮಾಡ್ತವೆ. ಆವಾಗ ನೋಡಿ ಅಲ್ಲಿ ಇನ್ನೊಂದು ಕೆಲಸ ಆಗುತ್ತೆ. ನೀರು, ಆ ಬಿದ್ದ ನೀರು ಇದೆಯಲ್ಲ, ಪಾಗರಕ್ಕೆ ಬಿದ್ದ ನೀರು ಕೂಡ ಅಂತರ್ಜಲಕ್ಕೆ ಹೋಗುತ್ತೆ. ಎಲ್ಲಿ ಹರಿದು ಅಲ್ಲಿಂದ ಇಳಿದು ತಂಪಾಗಿರುತ್ತೆ ಒಂದು ಇದು. ಮತ್ತೆ ಆ ಪರಿಸರಕ್ಕೆ ಪೂರಕವಾದಂತ ಒಂದು ವ್ಯವಸ್ಥೆ ಆ ಚಂದ ಕಾಣ್ತದೆ ನೀವು ಅಂತ ಪಾಗರ ಹಾಕಿದ್ರೆ. ನಮ್ಮ ಕಾಂಕ್ರೀಟೀಕರಣದ ಪಾಗರ ಯಾವತ್ತೂ ಪ್ರಯೋಜನ ಇಲ್ಲ. ಸರಿ ಸರಿ ಸರ್, ಇನ್ನಷ್ಟು ವಿಶ್ಲೇಷಣೆ ಮಾಡೋಣ ಸರ್. ವೀಕ್ಷಕರೇ, ನಾಗಬನ ಸ್ವರ್ಗೀಯ ತಾಣ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ನಾಗಬನ ಸ್ವರ್ಗೀಯ ತಾಣ ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗಿದ್ದು ಉರಗ ತಜ್ಞರಾದಂತಹ ಗುರುರಾಜ್ ಸನಿಲ್ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮತ್ತೊಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ಗುರುರಾಜ್ ಸನಿಲ್ ಅವರು ಉರಗ ತಜ್ಞ ಅಂತ ಹೇಳಿದ್ರು, ಸಾಕಷ್ಟು ಅಧ್ಯಯನ ನಡೆಸಿಕೊಂಡು ಬಂದಂಥವರು. ಅವರು ಸಾಕಷ್ಟು ಕೃತಿ, ಅವರು ನಾಗಬನ ಸ್ವರ್ಗೀಯ ತಾಣ ಎಂಬ 9ನೇ ಕೃತಿ ಅವರದ್ದು ಬಿಡುಗಡೆ ಆಗಿದೆ. ಮತ್ತು ಅದು ಮಾತ್ರವಲ್ಲದೆ ನಾಗಬೀದಿಯೊಳಗಿಂದ ಎಂಬ ಅವರ ಕೃತಿ BCom ಫಸ್ಟ್ ಇಯರ್ ಅಂದರೆ ಪ್ರಥಮ ವರ್ಷದ BComನ ಪಠ್ಯ ಪುಸ್ತಕದ ಒಂದು ಪಾಠವಾಗಿ ಇವತ್ತು ಎಲ್ಲ ಯುವ ಜನತೆಗೆ ಅದನ್ನೊಂದು ಮಾರ್ಗದರ್ಶನದ ಪಾಠವಾಗಿ ಆಗಿದೆ. ಅದರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬರೋಣ. ಮತ್ತು 9 ಕೃತಿಗಳ ಬಗ್ಗೆ ಅವರು ಕೃತಿ ಬರೆದಿದ್ದಾರೆ, ಅದರ ಬಗ್ಗೆ ಹೇಗೆ ಅಧ್ಯಯನ ನಡೆಸಿದ್ರು, ಏನೆಲ್ಲ ಕಂಡುಕೊಂಡದ್ದು, ನಾವು ಕಾಣದಂಥ ವಿಷಯಗಳು ಅವರೇನು ಕಂಡ್ರು, ಅದರ ಬಗ್ಗೆಯನ್ನು ವಿಶ್ಲೇಷಣೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮ್ಮ ಕೃತಿ 9ನೇ ಕೃತಿ ನಾಗಬನ ಸ್ವರ್ಗೀಯ ತಾಣ. ಈ ಹಿಂದೆ ಸಾಕಷ್ಟು 8 ಕೃತಿಗಳನ್ನು, ಪುಸ್ತಕಗಳನ್ನು ಬರೆದಿದೆ ಸರ್. ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಇದನ್ನೆಲ್ಲ ನಿಮಗೆ ನೋಡುವಾಗ, ಇದನ್ನೆಲ್ಲ ಸಾಕಷ್ಟು ಅಧ್ಯಯನ ಮಾಡುವಾಗ ಒಂದು ಸಾಮಾನ್ಯ ಮನುಷ್ಯನಿಗೆ ಯಾವ ಕೊರತೆ ಇದೆ, ಈ ಹಾವಿನ ಬಗ್ಗೆ ಯಾವ ಕೊರತೆಯನ್ನು ಕಾಣಬಹುದು ಅಂತ ಹೇಳಿ? ಹಾವಿನ ಬಗ್ಗೆ ಸಾಮಾನ್ಯರಲ್ಲಿ, ನಮ್ಮ ಜನರಲ್ಲಿ, ಸಾಮಾನ್ಯರು ಅನ್ನೋದಕ್ಕಿಂತ ನಮ್ಮ ಜನರಲ್ಲಿ ಹಾವುಗಳ ಬಗ್ಗೆ ಸಾಮಾನ್ಯ ಜ್ಞಾನನೇ ಇಲ್ಲ. ಮುಖ್ಯವಾಗಿ ಸಾಮಾನ್ಯ ಜ್ಞಾನ ಬೇಕು. ಎಲ್ಲರೂ ಎಕ್ಸ್ಪರ್ಟ್ ಆಗ್ಬೇಕಂತಿಲ್ಲ, ಅವರಿಗೆ ಅಗತ್ಯನೂ ಇಲ್ಲ ಇರೋದಿಲ್ಲ. ಬಟ್ ನಮ್ಮ ಸುತ್ತಮುತ್ತ ವಾಸಿಸುವಂತಹ ಹಾವುಗಳ ಬಗ್ಗೆ ಒಂದಷ್ಟು ಸರಿಯಾದ ಮಾಹಿತಿ ಬೇಕು. ಆಗ್ಲೇ ನೀವು ಹೇಳಿದಾಗೆ ಕೇರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ, ಅದು ಕಚ್ಚಿದ್ರೆ ಔಷಧಿ ಇಲ್ಲ ಅನ್ನೋದು, ಔಷಧಿ ಇಲ್ಲ. ಮತ್ತೆ ಕಂದೊಡಿ ಬರುವಾಗ ಚಕ್ಕುಲಿಯ ಪರಿಮಳ ಬರುತ್ತೆ. ನನ್ನ ಪುಸ್ತಕಗಳಲ್ಲಿ ಇದೆಲ್ಲ ಬರೆದಿದೆ. ಹೌದು, ಇಂಥದ್ದೆಲ್ಲ ಇರೋದ್ರಿಂದ ಇದೆಲ್ಲ ತಪ್ಪು ಕಲ್ಪನೆಗಳು. ಕೇರೆ ಹಾವು ಬಾಲದಲ್ಲಿ ಹೊಡೆಯುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಕೇರೆ ಹಾವನ್ನ ನೀವು ಒಂದು ಅದರ ಕುತ್ತಿಗೆಯನ್ನ, ತಲೆಯನ್ನ ಬಲವಾಗಿ ಇಟ್ಕೊಂಡ್ರೆ ಶರೀರವನ್ನ ಬೀಸುತ್ತೆ. ಬೀಸಾಗ ಒಂದು ಹಗ್ಗ ತರ ಮೈ ಮೇಲೆ ಬೀಳುದು, ಅದು ದೊಡ್ಡ ಏಟಲ್ಲ. ಅದ್ರ ಪತ್ರಿಕೆಗಳೆಲ್ಲ ಅಷ್ಟೇ ಮೇಲೆ ಬಂದದ್ದು, ಅವನ ಒಬ್ಬನದ್ದು ಎಲುಬೆ ಮುರಿದು ಹೋಗಿದೆ, ಅದು ಹೊಡೆದು ಅಂತಲ್ಲಿ, ಅದೆಲ್ಲ ತಪ್ಪು ಕಲ್ಪನೆ. ನನ್ನ ಮೇಲೆ ಆಕ್ರಮಣ ಮಾಡಿದ್ರೆ ನಾನು ಕೂಡ ಪ್ರತಿ ಆಕ್ರಮಣ ನಾವು ಮಾಡ್ತೇವೆ. ಅದು ಆ ರೀತಿ ಮಾಡ್ಬೋದು. ಬಿಟ್ರೆ ಆ ಬಾಲದಲ್ಲೇ ಹೊಡೆಯುವಂತದ್ದು ಒಂದು ಕ್ರಮ ಅದು ಇದು ಇಲ್ಲ ಹಾವುಗಳಲ್ಲಿ. ಅದು ಆತ್ಮರಕ್ಷಣೆಗೆ ಕೆಲವು
ಅವಯವಗಳನ್ನ ನಾವು ಬಳಸ್ಕೊಳ್ಬಹುದು. ಮತ್ತೆ ಕನ್ನಡಿ ಹಾವು ಚಕ್ಕುಲಿಯ ಪರಿಮಳ ಬರ್ತದೆ ಅಂತಿಲ್ಲ. ನಾನೆಲ್ಲ ಕೆಲವು ಕಡೆ ಹೋದಾಗ ಹೇಳುದು, ಎಲ್ಲಾದ್ರೂ ಯಾರಾದ್ರೂ ಕೇಳಿದ್ರೆ ಚಕ್ಕುಲಿ ಪರಿಮಳ ಬರ್ತದೆ ಕನ್ನಡಿ ಇದ್ರೆ ಹಾವು ಇದ್ರೆ ಅಂತೇಳಿ, ಅವಾಗ ನಾವು ಎರಡು ಕೆಲಸ ಮಾಡ್ಬೇಕು. ಒಂದು, ಆ ಪರಿಮಳ ಬರ್ತಾ ಇದ್ರೆ ನಾವು ನಮ್ಮ ಪಕ್ಕದ ಮನೆಗೆ ಓಡಬೇಕು, ಅಲ್ಲಿ ಯಾರಾದ್ರೂ ಚಕ್ಕುಲಿ ಕರಿತಾ ಇದ್ದಾರೆ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ಹೊರಗೆ ಬಂದ್ರೆ ನಿಮ್ಮ ತೆಂಗಿನ ಕಟ್ಟೆ ಅಥವಾ ವಟಾರದಲ್ಲಿ ರಾತ್ರಿ ವೇಳೆ ಟಾರ್ಚ್ ಹಾಕಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಪಾದಲಪ್ಪು, ತಾಳೆ ತಪ್ಪು, ಹಾಡೆ ಬಳ್ಳಿ ಅಂತ ಒಂದು ಸಸ್ಯ ಇದೆ. ಅದು ಅದರಲ್ಲಿ ಹಸಿರು ಬಣ್ಣದ ದ್ರಾಕ್ಷಿಯ ಗೊಂಚಲ್ ತರ ಹಣ್ಣಾಗ್ತದೆ, ಮತ್ತೆ ಅದೇ ರೀತಿ ಹೂ ಆಗುತ್ತೆ. ಅದರ ಪರಿಮಳ ಸ್ವಲ್ಪ ಚಕ್ಕುಲಿ ಕರೆದ ಪರಿಮಳ ಬರಬಹುದು. ಅದಕ್ಕೂ ಇದಕ್ಕೂ ಕನ್ನಡಿ ಹಾವಿಗೂ ಯಾರೋ ಲಿಂಕ್ ಮಾಡಿ ಹೇಳಿದ್ ಬಿಟ್ರೆ ನಿಜವಾಗಿ ಯಾವ ಹಾವಿನ ಬಾಯಿ, ಶರೀರ, ಪರಿಮಳ, ವಾಸನೆ ಇಲ್ಲ. ಅವುಗಳು ಫೆರಮೋನ್ ಲೀಕ್ ಮಾಡುವಾಗ ಒಂದು ವಾಸನೆ ಇರುತ್ತೆ, ಅದು ನಮ್ಗೆ ಗೊತ್ತಾಗುದಿಲ್ಲ. ನಮ್ಮ ಕೈಗೆ ಬಿದ್ರೆ ಮಾತ್ರ ಒಂದು ಬೇರೆ ರೀತಿ ಪರಿಮಳ ಬರುತ್ತೆ ಒಂದೊಂದು ಹಾವಿಗೂ. ಅದು ಬಿಟ್ರೆ ಇವುಗಳಿಗೆ ಇಲ್ಲ ಆ ರೀತಿ ಚಕ್ಕುಲಿಯ ಪರಿಮಳ ಕನ್ನಡಿ ಹಾವು ಇದ್ದಲ್ಲಿ ಬರೋದಿಲ್ಲ. ಇಂಥದ್ದೆಲ್ಲ ನಂಬಿಕೆ. ಈಗ ನಾಗಬನದ ಪುಸ್ತಕದ ಬಗ್ಗೆ ನೀವು ಕೇಳಿದ್ರಿ. ಹೌದು, ಇದು 9ನೇ ಕೃತಿ. ಇದು ಮುಖ್ಯವಾಗಿ ಒಂದು 3 ವರ್ಷದ ಹಿಂದೆ ಅವಿನಾಶ್ ಕಾಮತ್ತು, ನಾನು, ರವಿರಾಜ್ ಎಲ್ಲ ಚರ್ಚೆ ಮಾಡ್ತಾ ಇರುವಂತ. ನಾವು ನಾಗಬನಕ್ಕೆ ಸುತ್ತಲಿಕ್ಕೆ ಹೋದಾಗ ಅಲ್ಲೆಲ್ಲ ನೋಡುವಾಗ ನಾಗಬನ ಜೀರ್ಣೋದ್ಧಾರ ಆಗಿದ್ದೆಲ್ಲ ನಾವು ನೋಡಿ 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 ನಮಗೆ ಹೊಟ್ಟೆ ಇದಾಗಿದೆ. ಅಂದ್ರೆ ಅಷ್ಟು ನಾಶ ಮಾಡೋದು ನೋಡಿದ್ರೆ ಅವ್ರಿಗೆ ಜನರಿಗೆ ಗೊತ್ತಿಲ್ಲ, ಬಟ್ ನಾವು ಅದನ್ನ ನೋಡಿದಾಗ ನಮ್ಗೆ ಅಂದಾಜು. ಆವಾಗ ನಾವು ಚರ್ಚೆ ಮಾಡ್ತಾ ಇದ್ದು, ಅವಿನಾಶ್ ಅದ್ರ ಹಿಂದೆ ಬಿದ್ದಿದ್ರು, ನೀವು ನಾಗಬನಗಳ ಬಗ್ಗೆ ಒಂದು ಪುಸ್ತಕ ಬರೀಲೇಬೇಕು ಸರ್, ಬರೆದು ಕೊಡಿ, ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ಜನರಿಗೆ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿ. ಹಾಗೆ 1 ವರ್ಷದ ಹಿಂದೆ ನಾಗರ ಪಂಚಮಿಗೆ ನನ್ನ ಹತ್ರ ಮಾತು ಇದು ಮಾಡಿದ್ರು, ಅದನ್ನ ನಾನು ಇದು ಮಾಡ್ಬೇಕು ಅಂತೇಳಿ, ಬರೆದು ಕೊಡ್ಬೇಕು ಅಂತ ಹೇಳಿ. ನಾನು ಬರೆದು ಕೊಟ್ಟೆ, ಅದು ಪ್ರಿಂಟ್ ಕೂಡ ಆಯ್ತು. ಅವರೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿ, ಅವಿನಾಶ್ ಕಾಮತ್ ತುಂಬಾ ಪರಿಸರದ ಬಗ್ಗೆ ಕಾಳಜಿ ಇರುವವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಇದರಲ್ಲಿ. ಅದು ಆ ಪುಸ್ತಕ ಎಲ್ಲಿಗೆ ಹೊರಗೆ ಬಂತು. ಉದ್ದೇಶ ಇಷ್ಟೇ, ಆ ಪುಸ್ತಕ ಯಾರೆಲ್ಲ ಓದ್ತಾರೆ ಅವರಿಗೆ ನಾಗಬನದ ಬಗ್ಗೆ ಪ್ರಾಥಮಿಕ ಮಾಹಿತಿ ಒಂದು. ಎರಡನೇದಾಗಿ ನಾಗಾರಾಧನೆ ಅಂದ್ರೆ ಏನು, ಈಗ ನಾವು ಮಾತಾಡಿದ್ದು ಆ ನಾಗನ ಮಹತ್ವ ಎಲ್ಲ, ಅದನ್ನ ಒಂದು ಸರಳ ಭಾಷೆಯಲ್ಲಿ ಒಂದು 80 ಪುಟದ ಪುಸ್ತಕ, ಅದು ಕಲರ್ ಇದ್ರಲ್ಲಿ ಆರ್ಟ್ ಪೇಪರ್ ಅಲ್ಲಿ ಮಾಡಿದ್ದು. ನಾಗಬನ ಜೀರ್ಣೋದ್ಧಾರ ಆದಾಗ ನಡೆದಂತ ಘಟನೆಗಳನ್ನ ಫೋಟೋಗ್ರಫಿ ಸಮೇತ ಹಾಕಿದ್ದೇನೆ. ಈಗ ನಾಗಬನ ಜೀರ್ಣೋದ್ಧಾರ ಮಾಡುವಾಗ ಎಷ್ಟು ಹುತ್ತಗಳನ್ನ ನಾಶ ಮಾಡಿದ್ದಾರೆ, ಎಷ್ಟು ಹುತ್ತದೊಳಗೆ ಮಿಲನ ಆಗ್ತಾ ಇರುವಂತಹ ನಾಗರಹಾಗಳನ್ನು ಛಿದ್ರ ಮಾಡಿದ್ದಾರೆ, ಅದೆಲ್ಲ ಫೋಟೋಗ್ರಾಫಿ. ಅದನ್ನೆಲ್ಲ ಹಾಕ್ಲಿಲ್ಲ, ಜನರು ನೋಡಿದ್ರೆ ಭಯ ಪಡ್ತಾರೆ. 1-2 ಮುಖ್ಯವಾದ ಫೋಟೋಗ್ರಾಫಿಗಳನ್ನು ನಾನು ಬಿಂಬಿಸ್ತೇನೆ ಇಂಥ ಕೆಲವು ಕಡೆಯಲ್ಲಿ ಆದದ್ದು. ಅಂದ್ರೆ ಉದಾಹರಣೆ ಸಮೇತ ಇದೆ ಅಲ್ಲಿ. ಯಾಕೆ ಆಯ್ತು ಹಾಗಾದ್ರೆ ಯಾವ ನಾಗನಿಗೆ ಅಂತ ಕ್ವಶನ್ ಕೂಡ ಮಾಡಿದ್ದೇನೆ. ಇಂಥ ನಾಗಗಳನ್ನು ನಾವೇ ನಾಶ ಮಾಡೋದಾದ್ರೆ ಜೀರ್ಣೋದ್ಧಾರ ಹೆಸರಲ್ಲಿ ಯಾವ ನಾಗನಿಗಾಗಿ ಬನ ಅಂತ. ಈ ಪ್ರಶ್ನೆಗಳನ್ನ ನಮ್ಮ ಜನಸಾಮಾನ್ಯರ ಜನರು, ನಾಗ ಭಕ್ತರು ಕೇಳ್ಕೊಳ್ಬೇಕು, ಕೇಳ್ಕೊಂಡು ಜೀರ್ಣೋದ್ಧಾರ ಹೊರಡ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ, ನಾವು 1,001, 500, 5,001 ಅಥವಾ 1 ಲಕ್ಷ ಕೊಡುವಂತದ್ದೆಲ್ಲ ಇದೆಯಲ್ಲ, ಆ ನಾಗಬನದಲ್ಲಿರುವಂತಹ ಜೀವ ಜಂತುಗಳ ನಾಶದಲ್ಲಿ ನಮ್ಮ ಪಾಪದ ಪಾಲಾಗುತ್ತೆ. ಹಾಗಾಗಬಾರ್ದು. ಆ ಪರಿಸರವನ್ನ ಉಳಿಸ್ಕೊಂಡು ಬರ್ಬೇಕು. ಯಾಕಂದ್ರೆ ಎಲ್ಲಾ ಪ್ರಕೃತಿ ವಿಕೋಪಕ್ಕೂ ಕಾರಣ ಹಸಿರು ಪರಿಸರ ನಾಶ. ಅದನ್ನ ನಾವು ಈ ಮೂಲಕ ಆದ್ರೂ ಉಳಿಸುವಂತ ಕೆಲಸ ಮಾಡಬೇಕು. ನಮ್ಮ ಪೂರ್ವಜರು ಮಾಡಿದ್ದಾರೆ. ಆ ಉದ್ದೇಶದಿಂದ ಈ ಪುಸ್ತಕ ಬಂದಿದೆ. ಅದನ್ನ ಆದಷ್ಟು ಜನರಿಗೆ ತಲುಪಿಸುವಂತ ಕೆಲಸ ಮಾಧ್ಯಮಗಳು ಮಾಡ್ಬೇಕು, ಜನರು ಇದು ಮಾಡ್ಬೇಕು. ಖಂಡಿತ. ಮತ್ತೊಂದು ಕಡೆಯಲ್ಲಿ ಸರ್, ಯುವ ಜನತೆಗೆ ಇದರ ಮಾಹಿತಿ ಬೇಕು. ಯಾಕಂತೇಳಿ ಪೂರ್ವಜರು ಹೇಳಿದಾಗೆ ಚಕ್ಕೋಲಿ ವಾಸನೆ ಬರ್ತದೆ, ಅದು ವಾಸನೆ ಬರ್ತದೆ, ಹಾಗೆ ಹೀಗೇನು ಮೂಢನಂಬಿಕೆ ಆಗಿ ಬೆಳೆದಿದೆ. ಆದ್ರೆ ಈ ಯುವ ಜನತೆ ಆಲೋಚನೆ ಶಕ್ತಿ ಸರ್, ಯುವ ಜನತೆಯನ್ನು ಬದಲಾಯಿಸಿದ್ರೆ ಈ ಜಗತ್ತನ್ನೇ ಬದಲಿಸಬಹುದು. ಮತ್ತೊಂದು BCom ಪಠ್ಯ ಪುಸ್ತಕ ನೀವು ಬರೆದ ನಾಗಬೀದಿ ಒಳಗಿಂದ ಅಂತ ಬಂದ ಒಂದು ಪಠ್ಯಕ್ರಮ, ಇದರ ಬಗ್ಗೆ ಸರ್ ಹೇಗೆ, ಅದು ಯುವ ಜನತೆ ಅರಿದ್ರೆ ಎಷ್ಟು ಬದಲಾವಣೆ ಆಗಿದೆ? ಈಗ ನಮ್ಮ ಒಂದು ಬುದ್ಧಿಮತ್ತೆಗೂ ನನ್ನ ತಂದೆ ತಾಯಿಗಳ ಬುದ್ಧಿಮತ್ತೆಗೂ ಹೋಲಿಸಿದ್ರೆ ನನ್ನ ಮಕ್ಕಳ ಬುದ್ಧಿಮತ್ತೆ ಇನ್ನೂ ಬೆಳೆದಿದೆ. ನಮ್ಗೆ ಹೇಳಿದಷ್ಟು ಪ್ರಖರವಾಗಿ ತೀಕ್ಷ್ಣವಾಗಿ ಹೇಳಿ ಅರ್ಥ ಮಾಡ್ಕೊಳ್ಳುವಂಥದ್ದಿಲ್ಲ, ಅವರಿಗೆ ತಕ್ಷಣ ಅರ್ಥ ಆಗ್ಬಿಡ್ತದೆ ಈಗಿನ ಯುವ ಪೀಳಿಗೆಗೆ. ಹಾಗಾಗಿ ನಾವು ಅವರನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಇಂಥ ವಿಷಯಗಳನ್ನ ಮುಖ್ಯವಾಗಿ ಪರಿಸರದ ಬಗ್ಗೆ ನಾಲೆಜ್ ಕೊಡಬೇಕು. ಎಲ್ಲ ಜೀವ ಜಂತುಗಳ ಬಗ್ಗೆ ಎಲ್ಲೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಬೇಕು. ನಾನು ಸಾಕಷ್ಟು ಕಡೆಗಳಲ್ಲಿ ಮಾಡ್ತಾ ಇದ್ದೇನೆ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಈ ಹಾವುಗಳ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಬದಲಾವಣೆ ಆಗಿದೆ. ನಾನು ತುಂಬಾ ಕಡೆ ನೋಡಿದ್ದೇನೆ. ಪ್ರೈಮರಿ ಸ್ಕೂಲಲ್ಲಿ ಕಾರ್ಯಕ್ರಮ ನೋಡಿದ 10-15 ವರ್ಷದ ಹಿಂದಿನ ಹುಡುಗ ಈಗ ಕಾಲೇಜಲ್ಲಿದ್ದು ಅನೇಕ ಹಾವುಗಳನ್ನ ಸಂರಕ್ಷಣೆ ಮಾಡ್ತಾ ಇರೋದು ತುಂಬಾ ಕಡೆ ಇದೆ. ಹಾಗೆ ತುಂಬಾ ಜನರಿದ್ದಾರೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ತಲುಪಿಸ್ಬೇಕು. ತಂದೆ ತಾಯಿಗಳು ಜೀರ್ಣೋದ್ಧಾರಕ್ಕೆ ನೀನು ಪಾಲು ಕೊಡುವಂತ ಮಗನ ಹತ್ರ ಹೇಳ್ಬಾರ್ದು, ನೀನು ಆ ಬನವನ್ನು ಉಳಿಸು ಅಂತ ನಮ್ಮ ಹಿರಿಯರು ಹೇಳಿದಾಗ ಮಗ ಉಳಿಸ್ತಾನೆ. ಆ ಕೆಲಸ ಆದಾಗ ಈಗ ನಾನು ಆ ಒಂದು ಪಿಪ್ಲಾಂತ್ರಿ ಅಂತ ರಾಜಸ್ಥಾನದ ಒಂದು ಘಟನೆ ನಿಮ್ಗೆ ಗೊತ್ತಿರಬಹುದು. ಒಂದು 15 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಮಾಡಿದಂತ ಒಂದು ಆಂದೋಲನ, ವೃಕ್ಷ ನಡೆಸುವಂತದ್ದು. ಇಡೀ ಗ್ರಾಮ ಈಗ 2 ಲಕ್ಷ ವೃಕ್ಷಗಳನ್ನ ನೆಟ್ಟು ಪ್ರತಿ ಒಂದು ಹೆಣ್ಣು ಮಗು ಹುಟ್ಟುವಾಗ
ರಾಖಿ ಬಂಧನದ ದಿನ ಪ್ರತಿ ವಿಶೇಷ ಕಾರ್ಯಕ್ರಮಗಳಲ್ಲಿ 101 11 ಮರಗಳನ್ನು ನೆಡುವಂತ ಒಂದು ಕಲ್ಪನೆ ಆಗಿದೆ. ನಮ್ಮಲ್ಲಿ ಈಗ ಸಾಕಷ್ಟು ಹಸಿರು ಇದೆ, ದೇವರ ದಯೆಯಿಂದ ಉಳ್ಕೊಂಡಿದೆ, ಇನ್ನು ಅದನ್ನು ವೃದ್ಧಿ ಮಾಡಬೇಕು. ಇದು ಈ ಸಲದ್ದು ಒಂದು ಏನು ಜಲಕ್ಷಾಮ ಇದೆಯಲ್ಲ, ಅದು ನಮ್ಗೆ ಬಹಳ ದೊಡ್ಡ ಮುನ್ಸೂಚನೆ. ಅದನ್ನ ನಾವು ಗಮನಿಸ್ಕೊಳ್ಬೇಕು. ಅದನ್ನ ನಾವು ಆದಷ್ಟು ಈ ಹಸಿರು ಪರಿಸರ ನಮ್ಮ ಯುವ ಪೀಳಿಗೆಯನ್ನು ಸೇರಿಸಬೇಕು. ಆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಇನ್ನು ಬರಗಾಲದ ಭಯಪಡುವಂತ ಅಗತ್ಯ ಇಲ್ಲ. ಅಲ್ಲಲ್ಲಿ ನಾಗಬನಗಳನ್ನು ಉಳಿಸೋದು. ಈಗ ಉಡುಪಿ ಜಿಲ್ಲೆಯ ಒಳಗೆ ಇನ್ನೂ ಸಾಕಷ್ಟು ಬನ ಇದೆ, ನಾನು ನೋಡಿದೆ. ಆದ್ರೆ ಅಲ್ಲಿ ಚರ್ಚೆ ನಡೀತಾ ಇದೆ, ನಾವು ಜೀರ್ಣೋದ್ಧಾರ ಮಾಡ್ಬೇಕಂತ ಇದ್ದೀವಿ, ಬಟ್ ಮುಂಬೈ ಅವ್ರ ಹತ್ರ ಹಣ ಇಲ್ಲ ಅಂತೇಳಿ. ಈಗ ಈ ಸಮಸ್ಯೆ ಆಗ್ಬಾರ್ದು. ಎಷ್ಟು ಹಣ ಇದ್ರೂ ಜೀರ್ಣೋದ್ಧಾರಕ್ಕೆ ಪಾಲು ಯಾರು ಕೊಡಬಾರ್ದು, ಅದನ್ನ ಹಾಗೆ ಬಿಟ್ಬಿಡಿ. ಈಗ ಸಾಮಾನ್ಯ ನಮ್ಮ ಮೇಲ್ವರ್ಗದ ಜನರಲ್ಲೂ ಆ ಜಾಗೃತಿ ಬಂದಿದೆ, ಅವರಿಗೆ ಗೊತ್ತಾಗಿದೆ, ಅವ್ರು ಉಳಿಸುವಂತ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಸೇರಿ ಮಾಡ್ಬೇಕಿದು ಮಾಡುವಂತದ್ದು. ಹಾಗೆ ಪರಿಸರ ಸಂರಕ್ಷಣೆ ಹಾಗೆ ಯುವ ಪೀಳಿಗೆ ಮುಖ್ಯವಾಗಿ ಇದ್ರಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ನಾವು ಪ್ರಚೋದನೆ ಮಾಡಬೇಕು. ಅಂದ್ರೆ ಸಾಮಾನ್ಯವಾಗಿ ಮಾಹಿತಿ ಕೊಡಬೇಕು, ಅಲ್ಲಲ್ಲಿ ಮಾಹಿತಿ ಕಾರ್ಯಾಗಾರ ತರ ಆಗ್ಬೇಕು. ಮತ್ತೊಂದು ಸರ್, ನಾನು ಕೇಳಬೇಕಾದ್ರೆ ಈ ಹಾವಿನ ಬಗ್ಗೆ ಸ್ವಲ್ಪ ಮಾಹಿತಿ ಜನರಿಗೆ ಕೊರತೆ ಇದೆ. ಸಾಮಾನ್ಯವಾಗಿ ಹಾವುಗಳಂತ ಹೇಳಿ ಹೆದರುದಂತೆ, ಹಾವು ಕಚ್ಚುತ್ತದೆ, ವಿಷ ಏರ್ತದೆ, ಸಾಯ್ತಾನೆ ಮನುಷ್ಯ. ನಾನು ಇದರ ಬಗ್ಗೆ ನಿಮ್ಮಲ್ಲಿ ಒಂದು ಎಲ್ಲ ಸಾಮಾನ್ಯ ಜನರಿಗಿರುವಂತ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಹಾವಿನಲ್ಲಿ ಸಹ ಎಷ್ಟು ಪ್ರಭೇದದ ಹಾವಿದೆ, ಮತ್ತೆ ಅದರಲ್ಲಿ ಸಹ ಕಡಿಯುವ ಹಾವೆಷ್ಟು, ಅತಿ ಹೆಚ್ಚಿರುವ ವಿಷದ ಹಾವೆಷ್ಟು ಅಂತ ಹೇಳಿ. ಈಗ ಭಾರತದಲ್ಲಿ ಸುಮಾರು 300 ಪ್ರಭೇದವರೆಗೆ 290 ಪ್ರಭೇದವರೆಗೆ ಹಾವುಗಳನ್ನು ಪತ್ತೆ ಮಾಡಲಾಗಿದೆ ಭಾರತದಲ್ಲಿ. ಕರ್ನಾಟಕದಲ್ಲಿ 147 ಅಂತೇಳಿ ಹೇಳ್ತಾರೆ. ಮತ್ತೆ ನಮ್ಮ ಇದೆ ಸರೌಂಡ್ ಅಲ್ಲಿ ಅಷ್ಟು ಪ್ರಭೇದ ಒಂದು 50-52 ಇದರ ಒಳಗೆ ಇರಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಇರಬಹುದು ಹಾವುಗಳು. ಅದರಲ್ಲಿ ಮುಖ್ಯವಾಗಿ ಮರಣಾಂತಿಕ ವಿಷ ಇರುವಂತಹ ಹಾವುಗಳು 4 ಹಾವುಗಳು ಮಾತ್ರ. 4 ಹಾವುಗಳು ಮಾತ್ರ. ನಾಗರ ಹಾವು, ಕನ್ನಡಿ ಹಾವು, ಕಡಂಬಳ, ಇನ್ನೊಂದು ಸಾಸ್ಕೇಲ್ಡ್ ವೈಪರ್ ಅಂತ ಹೇಳಿ. ಈ 4 ವಿಷದ ಹಾವುಗಳು ಕಚ್ಚಿದ್ರು ಸರಿಯಾಗಿ ಚಿಕಿತ್ಸೆ ಮಾಡದಿದ್ರೆ ಸಾವು ಸಂಭವಿಸಬಹುದು. ಆದ್ರೆ ಈ 4 ಹಾವುಗಳ ವಿಷಕ್ಕೂ ಭಾರತದಲ್ಲಿ ಔಷಧಿ ಇದೆ. ಪೋಲಿವೆಲೆಂಟ್ ಸ್ನೇಕ್ ವೆನಮ್ ಅಂತೇಳಿ ASV ಅಂತ ಕರೀತಾರೆ. ಪ್ರತಿ ವಿಷ ಇದೆ. ಅದು ಈ 4 ಹಾವುಗಳು ಕಚ್ಚಿದ್ರು ನಾವು ಭಯಪಡುವ ಅಗತ್ಯ ಇಲ್ಲ. ಇನ್ನು ಉಳಿದದ್ದು ಮೃದು ವಿಷಕಾರಿ ಹಾವುಗಳು, ಗುಳಿಮಂಡಲ ಹಾವು, ಪಿಟ್ ವೈಪರ್ಸ್ ಅಂತ ಕರಿತೀವಿ. ಹಂಪ್ನೋಸರ್ ಪಿಟ್ ವೈಪರ್, ಮಲ್ಬಾರ್ ಪಿಟ್ ವೈಪರ್, ಬ್ಯಾಂಬೂ ಪಿಟ್ ವೈಪರ್ ಅಂತೇಳಿ. ಈ 3 ವಿಷದ ಹಾವುಗಳಿಗೆ ಇದಕ್ಕೆ ASV ಇಲ್ಲ ಅಂತ ಹೇಳ್ತಾರೆ ಈಗ. ಆದ್ರೆ ನಾನು ಕಂಡಂತ ಘಟನೆಗಳಲ್ಲಿ ಈ ಹಾವುಗಳು ಕಚ್ಚಿದ್ರು ಕೂಡ ASV, ಈಗ ನಾಗರಗಳಿಗೆ ಕೊಡುವಂತದ್ದೇ ಅಲೋಪತಿ ಔಷಧಿಯನ್ನು ಪಡ್ಕೊಂಡು ಹುಷಾರಾದವರು ಇದ್ದಾರೆ. ಇನ್ನು ಕಾಳಿಂಗ ಸರ್ಪ ಕಚ್ಚಿದ್ರೆ, ಹಾವು ಕಚ್ಚಿದ್ರೆ ಅದರ ವಿಷಯಕ್ಕೆ ಔಷಧಿ ಇಲ್ಲ ಭಾರತದಲ್ಲಿ, ಈವರೆಗೆ ಪತ್ತೆ ಆಗಿಲ್ಲ, ತಯಾರು ಮಾಡಿಲ್ಲ. ಯಾಕಂದ್ರೆ ಹಾವುಗಳ ಕಡಿತನೇ ಕಡಿಮೆ, ಪಶ್ಚಿಮ ಘಟ್ಟದಲ್ಲೇ ವಾಸ ಮಾಡುವಂತದ್ದು, ಮತ್ತೆ ಯಾರಿಗೂ ಕಡಿಯೋದಿಲ್ಲ. ಈವರೆಗೆ ಆ ಹಾವಿನಿಂದ ಕಚ್ಚಿಸಿಕೊಂಡು ಸತ್ತದ್ದು ಕಾಳಿಂಗ ಹಿಡಿಯುವವರು ಎಕ್ಸ್ಪರ್ಟ್ಗಳೇ ಜಾಸ್ತಿ. 6 ಜನ ಈವರೆಗೆ ದಾಖಲಾಗಿದೆ. 6 ಜನರು ಎಕ್ಸ್ಪರ್ಟ್ಗಳೇ. 1-2 ಘಟನೆಗಳು ಸ್ಥಳೀಯರು ಗೊತ್ತಿಲ್ಲದೆ ಮೆಟ್ಟಿದ್ದು ಇನ್ನೊಂದು ಕಡೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಕಚ್ಚುವಂಥದ್ದು ಬಿಟ್ರೆ ಬೇರೆ ಇಲ್ಲ. ಅದಕ್ಕೆ ಔಷಧಿ ಇಲ್ಲ. ಹಾಗಾಗಿ ಅಲ್ಲಿ ಅದು ಇರುವಂತದ್ದು ಪಶ್ಚಿಮ ಘಟ್ಟದ ಇದರಲ್ಲಿ. ಕಾಳಿಂಗ ಸರ್ಪ ವಟಾರಕ್ಕೆ ಬಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡ್ತದೆ, ಕಚ್ಚುವ ಸಂಭವ ಇಲ್ಲ. ಈ 4 ಹಾವುಗಳು ವಿಷದ ಹಾವುಗಳು ಕಚ್ಚಿದ್ರೆ ಭಾರತದ ಎಲ್ಲ ಆಸ್ಪತ್ರೆಗಳಲ್ಲಿ, ಅಲೋಪತಿ ಆಸ್ಪತ್ರೆಗಳಲ್ಲಿ ಔಷಧಿ ಇದೆ. ಆದ್ರಿಂದ ಭಯ ಪಡುವಂತ ಅಗತ್ಯನೇ ಇಲ್ಲ. ಮತ್ತೊಂದು ಹೇಳಿದ್ರೆ ಸರ್, ಹಾವಿನ ಈ ಕಚ್ಚುದ ವಿಷದ ಹಾವಿನ ಮೇಲೆ ಮತ್ತೊಂದು ಈ ಹಾವನ್ನು ಗುರುತಿಸುವಿಕೆಯಲ್ಲಿ ಜನರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಈ ಅಲ್ಲೊಂದು ಹಾವಿದೆ ಮಾರೆ, ಅದು ಕೇರೆ ಹಾವು, ಅದು ಕೇರೆಯವೇ ಅಲ್ಲ, ಇನ್ನೊಂದು ನಾಗರ ಹಾವು, ಕಡಂಬಳ ಹಾವು, ಏನೇನೋ ಇದರ ಎಷ್ಟು ಇದು ತುಂಬಾ ಕಡೆ ನಡೀತಾ ಇರುವಂತದ್ದು. ನಾನೀಗ 100 ಕಡೆ ನೋಡ್ತಾ ಇರುವಂತದ್ದು. ಮನೆಯೊಳಗೊಂದು ಹಾವು ಬಂತು, ಬಹಳ ಸುಂದರವಾದ ಪಟ್ಟೆ ಕಟ್ಟ ಇರುವಂತ ಹಾವು. ಮನೆಯವರಿಗೆ ಹೊಡಿಲಿಕ್ಕೆ ಮನಸ್ಸಿಲ್ಲ, ಅದಕ್ಕೆ ಹೊಡಿಬೇಕಂತ ಮನಸ್ಸಿಲ್ಲ. ಒಟ್ಟಾರೆ ಏನು ಚಂದ ಇದೆ ಹಾವು, ಅದನ್ನ ಓಡಿಸ್ಬಿಡುವ ಅಂತ. ಅಷ್ಟೊತ್ತಿಗೆ ಒಟ್ಟಾರದವ್ರು ಯಾರಾದ್ರೂ ಒಬ್ರು ಎಕ್ಸ್ಪರ್ಟ್ ತರ ಬರ್ತಾರೆ, ಬಂದು ಅದ್ರ ಬಣ್ಣ ನೋಡ್ತಾರೆ, ಇದು ಕಂದೊಡಿ ಮಾರಾಯ, ಇದು ಕಡಂಬಳ ಮಾರಾಯ ಅಂತ ಹೇಳ್ಬಿಡ್ತಾರೆ. ಇವ್ರು ಸಾಯಿಸುವಂತ ಥಾಟ್ ಇಲ್ಲ, ಇವ್ರಿಗೆ ಪ್ರಚೋದನೆ ಮಾಡ್ತಾರೆ, ಕಂದೊಡಿ ಕಡಂಬಳ ಬಡಿ ಮಾರಾಯ ಸಾಯಿಸು ಅಂತೇಳಿ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೊಡೆದು ಸಾಯಿಸ್ತಾರೆ. ಆದ್ರೆ 99% ಭಾಗ ಕಡಂಬಳ ಮತ್ತು ಕನ್ನಡಿ ಹಾವು ಮನೆಯ ಒಳಗೆ ಬರುವುದಿಲ್ಲ. ಈಗ ಮನೆಯ ಒಳಗೆ ಬಂದು ಸಾಯಿಸಿದ್ದು ಸತ್ತು ಹೋದ ಹಾವು ಒಂದು ಟ್ರಿಂಕೆಟ್ ಆಗಿರುತ್ತೆ, ಒಂದು ಕುಕ್ರಿ ಆಗಿರುತ್ತೆ, ಇನ್ನೊಂದು ತೋಳ ಹಾವು ಅಂತ ಬರುತ್ತೆ. ಈ 3 ಹಾವುಗಳು ಮನೆವಾಸಿ ಹಾವುಗಳಂತ ಹೆಸರು. ಮನೆಯ ಒಳಗೆ ಬರ್ತಾವೆ, ಇಲಿಗಳನ್ನ ಹಲ್ಲಿಗಳನ್ನ ತಿಂದು ಬದುಕುವಂತ ಆಹಾರಗಳನ್ನು ಹುಡುಕಿ ಬರುವಂತದ್ದು. ಬಂದು ಈ ಶರೀರದ ಬಣ್ಣ ಬಹಳ ಚಂದ ಇರ್ತದೆ. ಟ್ರಿಂಕೆಟ್ ಹಾವು ನೋಡಿದ್ರೆ ಅಲಂಕೃತ ಸರ್ಪ, ಆಭರಣದ ಹಾವು ಅಂತಲೇ ಹೆಸರು, ಆಭರಣದ್ದೇ ಬಣ್ಣ, ಅದು ಚಂದ ಅದು ನೋಡ್ಲಿಕ್ಕೆ. ಇನ್ನು ತೋಳ ಹಾವು ಅದ್ರ ಕಪ್ಪು ಬಣ್ಣ ಬಂದು ಬಿಳಿ ಕಟ್ಟು ಇರ್ತದೆ. ಮತ್ತೆ ಕುಕ್ರಿ ಹಾವು ಕಂದು ಬಣ್ಣದಲ್ಲಿ ಪ್ಯಾಚಸ್ ಅಲ್ಲಿ ಇರುವಂತದ್ದು. ಈ 3 ಹಾವಿಗೂ ನಾವು ಕನ್ನಡಿ ಹಾವಿನ, ಕಡಂಬಳ ಹಾವಿನ ಹೆಸರು ಕೊಟ್ಟೆ ಸಾಯಿಸೋದು ಬಿಟ್ರೆ 99% ಭಾಗ ಅವ್ರು ಸಾಯಿಸಿದ್ದು ವಿಷರಹಿತ ಹಾವುಗಳೇ. ಇದನ್ನ ನಾವು ತಡಿಬೇಕು. ನಮ್ಗೆ ಹಾವಿನ ಬಗ್ಗೆ ಪರಿಚಯ ಇಲ್ಲದೆ ಯಾವ ಹೆಸರು ಕೊಡೋದು ಅಪರಾಧ ಒಂದು. ಎರಡನೇದಾಗಿ ಈಗ
ಭಾರತದ ಎಲ್ಲ ಹಾವುಗಳು ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಬರ್ತವೆ. ವನ್ಯಜೀವಿ ಒಂದೊಂದು ಶೆಡ್ಯೂಲ್ ಅಲ್ಲಿ ಬರ್ತದೆ. ಹೆಬ್ಬಾವು ಶೆಡ್ಯೂಲ್ 1 ಪಾರ್ಟ್ 1 ಅಲ್ಲಿ ಬರುತ್ತೆ. ಆ ಹಾವನ್ನ ಕಾನೂನು ಪ್ರಕಾರ ನಾವು ಮುಟ್ಲಿಕ್ಕಿಲ್ಲ. ಒಂದು ವೇಳೆ ಅದನ್ನ ಸಾಯಿಸಿದ್ರೆ 7 ವರ್ಷ ಶಿಕ್ಷೆ. ಭಾರತದ ಯಾವ ಕೋರ್ಟಲ್ಲೂ ಬೇಲ್ ಸಿಗೋದಿಲ್ಲ. ನಾಗರಾವ್ ಶೆಡ್ಯೂಲ್ 2 ಅಲ್ಲಿ ಬರುತ್ತೆ, ಕುಕ್ರಿ ಶೆಡ್ಯೂಲ್ 2 ಅಲ್ಲಿ ಬರುತ್ತೆ, ನೀರೊಳ್ಳೆ ಶೆಡ್ಯೂಲ್ 1 ಅಲ್ಲಿ ಬರುತ್ತೆ. ಇಂಥದ್ದೆಲ್ಲ ಹಾವುಗಳನ್ನ ಆವಾಗ ತುಂಬಾ ಎಂಡೇಂಜರ್ಡ್, ಅಳಿವಿನಂಚಿಗೆ ಬಂದಂತಹ ಸಂದರ್ಭದಲ್ಲಿ ಪರಿಸರ ತಜ್ಞರು, ಸರ್ಕಾರ ಸೇರಿ ಅವುಗಳನ್ನ ಶೆಡ್ಯೂಲ್ ಅಲ್ಲಿ ಹಾಕಿದೆ, ಸಂರಕ್ಷಣೆ ಮಾಡಿದೆ. ಶೆಡ್ಯೂಲ್ ಅಂದ್ರೆ ಸಂರಕ್ಷಣೆ ಮಾತ್ರ. ಆದ್ರೆ ಇದು ಯಾವುದು ನಾವು ತಿಳಿಯದೆ ಒಂದು ಹಾವಿನ ಬಣ್ಣ ನೋಡಿ ಒಂದು ಕೆಟ್ಟ ಹೆಸರು ಕೊಟ್ಟು ಅದನ್ನು ಸಾಯಿಸುವುದು ಅಪರಾಧ ಮತ್ತೆ ತಪ್ಪದು. ಆ ರೀತಿ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೆ ಒಂದು ನಾಗರಹಾವು ಅಥವಾ ಒಂದು ಟ್ರಿಂಕೆಟ್, ಕುಕ್ರಿ ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟ ಜೀವಿಗಳು ನಿಮ್ಮ ಮನೆಯೊಳಗಿದೆ. ತೋಳ ಹಾವು ನಿಮ್ಮ ಮನೆಯಲ್ಲಿ ಒಳಗೆ ಕಾಣಿ ಸಿಕ್ಕಿದ್ರೆ ಅಲ್ಲಿ ಹಲ್ಲಿ ಹೆಚ್ಚಾಗಿದೆ ಅಂತ ಲೆಕ್ಕ. ಹಲ್ಲಿ ಹೆಚ್ಚಾದ್ರೆ ತೋಳ ಹಾವೇ ಖಾಲಿ ಮಾಡ್ಬೇಕು, ನಾವು ಖಾಲಿ ಮಾಡುದಿಲ್ಲ. ತೋಳ ಹಾವು ಬಂದು ಏನ್ ಮಾಡ್ತದೆ, ನಿಮ್ಮ ಮನೆಯಲ್ಲಿ 10 ಹಲ್ಲಿ ಇದ್ರೆ ಅದು ಬಂದು ಕೂತ್ಕೊಂಡು ಒಂದು 2-3 ತಿಂಗಳಲ್ಲಿ ಅದ್ರಲ್ಲಿ 4-5 ಹಲ್ಲಿಯನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತದೆ. ಹಲ್ಲಿಗಳ ಕಾಟ ಕಡಿಮೆ ಆಗ್ತದೆ. ನಿಮ್ಮಲ್ಲಿ ಗೋಡೆಯಲ್ಲಿ ಹಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಕೀಟಗಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ತಿದ್ದೀರಂತ ಲೆಕ್ಕ. ನಮ್ಮ ಮನೆಯೊಳಗೆ ಕೀಟ ಜಾಸ್ತಿ ಇದೆ. ಕೀಟ ಇದ್ದಾಗ ಹಲ್ಲಿಗಳು ಕೀಟಗಳನ್ನು ತಿನ್ಲಿಕ್ಕೆ ಬರ್ತವೆ. ಒಂದಕ್ಕೊಂದು ಬ್ಯಾಲೆನ್ಸ್ ಇದೆ. ಈ ಕೀಟಗಳ ಹಲ್ಲಿಯನ್ನು ತಿನ್ಲಿಕ್ಕೆ ತೋಳ ಹಾವು ಬಂತು. ತೋಳ ಹಾವು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮೊಟ್ಟೆ ಇಟ್ಟು ಅಲ್ಲೇ ಮರಿ ಮಾಡಬಹುದು. ಅದರ ವಂಶವನ್ನು ತಡೆಯರಿ ಇನ್ನೊಂದು ಹಾವು ಬರ್ತದೆ ಅಲ್ಲಿ. ಅದು ನಿಮ್ಗೆ ಗೊತ್ತೇ ಆಗುದಿಲ್ಲ. ನಮ್ಗೆ ಯಾವುದು ಗೊತ್ತಾಗುದಿಲ್ಲ. ಅಲ್ಲಿ ಒಂದು ಕ್ರಿಯೆ ನಡೀತಾ ಇರ್ತದೆ. ಅಕಸ್ಮಾತ್ತಾಗಿ ನಾವು ಒಂದು ಹಾವನ್ನ ಕಂಡು ಕೂಡಲೇ ಮನೆಯೊಳಗೆ ಹಾರಿ ಬೀಳ್ತೀವಿ. ಅಯ್ಯೋ ಹಾವು ಬಂತು ಅಂತೇಳಿ. ಅದು ಎಷ್ಟೋ ಕಾಲದಿಂದ ಇದೆ, ಅದು ತಿಂದು ನಮ್ಗೆ ಉಪಕಾರ ಮಾಡ್ತಾ ಇದೆ ಅಲ್ಲಿ. ಇಂಥದ್ದು ಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಹಾವನ್ನ ಅನವಶ್ಯಕವಾಗಿ ಹೊಡಿಲಿಕ್ಕೆ ಇಲ್ಲ. ಹಾವಂತಲ್ಲ, ಯಾವನ್ನೂ ಹೊಡೆಯುವುದು ಅಗತ್ಯ ಇಲ್ಲ. ನಾವೀಗ ಅಕ್ಕಳೆ ನಾಶ ಮಾಡ್ಲಿಕ್ಕೆ, ಜಿರಳೆ ನಾಶ ಮಾಡ್ಲಿಕ್ಕೆ ಎಂತದೆಲ್ಲ ಪ್ರಾಡಕ್ಟ್ ಬಂತು, ಯಾವುದು ಪರಿಣಾಮಕಾರಿ? ಲಕ್ಷಾಂತರ ವರ್ಷ ಹಿಂದಿನಿಂದಲೂ ಜಿರಳೆಗಳು ನಮ್ಮೊತ್ತಿಗೆ ಬದುಕ್ತಾ ಇವೆ, ಇವತ್ತಿಗೂ ಉಂಟು. ಯಾವ ಮನೆಯಲ್ಲಿ ಯಾವ ಸ್ಪ್ರೇ ಯೂಸ್ ಮಾಡಿದ ನಂತರ ಜಿರಳೆಗಳು ಇಲ್ಲ ಅಂತ ನಾಶ ಅಂತ ಆಗಿದೆ? ಎಲ್ಲೂ ಆಗ್ತಾ ಇಲ್ಲ. ಜಿರಳೆಗಳು ಇಲ್ಲದಿದ್ರೆ ನಮ್ಮ ಟಾಯ್ಲೆಟ್ ಇದೆಯಲ್ಲ, ಬೇಸಿನ್, ಅದರ ಒಳಗೆ ಕೊಮಡದ ಒಳಗಿರುವಂತಹ ಕಶ್ಮಲಗಳನ್ನು ಜಿರಳೆಗಳಲ್ಲದೆ ಬೇರೆ ಯಾರು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಅವುಗಳು ಪ್ರಕೃತಿಗೆ ಪೂರಕವಾಗಿವೆ. ಅದು ನಮ್ಮಲ್ಲಿ ಯಾವುದೂ ಅದರ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಇಲ್ಲ, ಭಯ ಇದೆ, ಅಜ್ಞಾನ ಇದೆ. ಹಾಗಾಗಿ ಎಲ್ಲವನ್ನ ನಾವು ನಾಶ ಮಾಡ್ತಾ ಭಯ ಜಾಸ್ತಿ ಆಗುದು. ಯಾಕಂದ್ರೆ ಒಂದು ವಿಷಯದ ಬಗ್ಗೆ ನಮ್ಗೆ ತಿಳುವಳಿಕೆ ಜ್ಞಾನ ಇಲ್ಲದಿದ್ರೆ ಭಯ. ತಿಳಿದ ನಂತರ ಎಷ್ಟೋ ಜನರನ್ನು ನೋಡಿದ್ದೇನೆ, ಹಾವನ್ನ ಕಂಡು ಕೂಡಲೇ ಭರತನಾಟ್ಯ, ಕಥಕಳಿ, ಯಕ್ಷಗಾನ ಮಾಡ್ತಾರೆ ಭಯದಲ್ಲಿ. ಅದೇ ಹಾವನ್ನ ಅವರ ಕೈಯಲ್ಲಿ ಕೊಟ್ಟಿದ್ದೀನಿ ನಾನು, ಅದು ಯಾವುದು ಇಲ್ಲ. ಈಗ ನೀವು ಹಾವನ್ನ ಧೈರ್ಯ ಮಾಡಿದ್ರೆ, ಸ್ಪರ್ಶ ಮಾಡಿ ನೋಡಿದ್ರೆ, ಮುಟ್ಟಿದ್ರೆ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ. ನಾನು ಹೇಳುದು ಆ ಬದಲಾವಣೆ ನಮ್ಮಲ್ಲಿ ಆಗ್ಬೇಕು. ಆ ನಂತರ ನಾವು ಹಾವುಗಳ ಜೊತೆ ಬದುಕಬೇಕು. ಅಂದ್ರೆ ಸ್ವಲ್ಪ ಅರಿವು ಬರಬೇಕು. ಅದನ್ನು ನಾವು ಆದಷ್ಟು ಮಾಧ್ಯಮಗಳ ಮೂಲಕ, ಇಂಟರ್ನೆಟ್ ಅಲ್ಲೂ ಮಾಹಿತಿ ಸಿಗುತ್ತೆ. ನಾವು ಅದನ್ನ ಮಾಧ್ಯಮಗಳ ಮೂಲಕ ಇಂಥ ಕಾರ್ಯಕ್ರಮಗಳನ್ನ ನೋಡಿದ್ರೆ ಒಂದಷ್ಟು ವಿಷಯ ವಿನಿಮಯ ಆಗುತ್ತೆ, ಬದಲಾವಣೆ. ಸರಿ ಸರಿ, ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೇನೆ. ಇಷ್ಟು ಹೊತ್ತಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ಒಂದು ಮಾಹಿತಿ ನೀಡಿದಿರಿ. ಈ ನಾಗರ ಪಂಚಮಿ ಹಬ್ಬದಲ್ಲಿ ಸಾಕಷ್ಟು ಒಂದು ತಿಳುವಳಿಕೆ ನೀಡಿದಿರಿ ಮತ್ತು ಕೃತಿ ಸಹ ಒಂದು ಬಿಡುಗಡೆ ಆಗಿದೆ ನಿಮ್ಮದು ಈ ದಿನದಲ್ಲಿ. ಇನ್ನಷ್ಟು ಕೃತಿಗಳ ಮೇಲೆ ಇನ್ನಷ್ಟು ನಿಮ್ಮದು ಒಂದು ಅಧ್ಯಯನ ಆಗ್ಬೋದು, ಮಾಹಿತಿ ಜನರಿಗೆ ಏನು ಮಾಹಿತಿ ನೀಡ್ತಿದೆ ಅದಕ್ಕೆಲ್ಲದಕ್ಕೂ ನಿಮ್ಮ ಯಶಸ್ಸಾಗಲಿ ಅಂತ ಹೇಳಿ ಇಷ್ಟೊತ್ತಿಗೆ ಬರೋದಕ್ಕೆ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಾಗಾರಾಧನೆ ಅಂದರೆ ಏನು, ಮುಂಚೆ ನಡೀತಿದ್ದ ನಾಗಾರಾಧನೆ, ಈಗ ನಡೆಯುತ್ತಿದ್ದ ನಾಗಾರಾಧನೆ, ಜನರಲ್ಲಿ ಇರುವಂಥ ಮೂಢನಂಬಿಕೆಗಳು, ಜನ ಯಾಕೆ ಹೆದರ್ತಿದ್ದಾನೆ, ಯಾಕೆ ಈ ಪ್ರಕೃತಿ ನಾಶ ಮಾಡ್ತಿದ್ದಾನೆ ಅಂತ ಹೇಳ್ತಾ ಈ ನಮ್ಮ ಉರಗ ತಜ್ಞರಾದಂತಹ ಗುರುರಾಜ್ ಸನಿಲ್ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಅವರು ನೀಡಿದ ಈ ಮಾಹಿತಿ ನೀವು ಕೂಡ ಅಳವಡಿಸಿ ಮುಂದಿನ ದಿನಗಳಲ್ಲಿ ನಮ್ಮಿಂದನೇ ಬದಲಾವಣೆ ಬಯಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ನಮಸ್ತೆ.